ಹಾಯ್ ಹಲೋ ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ಪಲ್ಸ್ ಪೋಸ್ಟಲ್ ಕರ್ನಾಟಕ ನೋಡ್ತಾ ಇರುವಂತಹ ನಮ್ಮ ಟಿವಿಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಿಮ್ಮ ಒಳ್ಳೆಯಾದಂತಹ ಸೌಜನ್ಯತೆ ಮಾಡುವಂತಹ ಸ್ವಾಗತ ಸುಸ್ವಾಗತ ಫಾರ್ ದ ಸೂಪರ್ ಹಿಟ್ ಶೋ. ಎಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಪವರ್ಡ್ ಬೈ ಶಶಿ ಡಿಟರ್ಜೆಂಟ್, ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಸದ್ಗುರು ಗ್ರಾಮ್ ಫ್ಲೋರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಹಲವಾರು ಸ್ಪಾನ್ಸರ್ಸ್ ಇದ್ದಾರೆ. ಸತ್ಯನಾಥ್ ಸ್ಟೋರ್ಸ್, BA ಪ್ಲೈವುಡ್, ಸದ್ಗುರು ಆಯುರ್ವೇದಿಕ್, ಗ್ರಾಮ್ ಫ್ಲೋರ್. ನಮ್ಮ ಹಲವಾರು ಸ್ಪಾನ್ಸರ್ಸ್ನ ಜೊತೆಗೆ ನಾವಿಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದರೆ ಹೇರ್ ಆ್ಯಂಡ್ ಮೇಕಪ್ ಮಾಡಿದಂತಹ ಕ್ರಿಯೇಟಿವ್ ಟೀಮ್ನವ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳ್ತಾ ಹೊಸ ಒಂದು ಎಪಿಸೋಡ್ ಪ್ರಾರಂಭ ಮಾಡ್ತಾ ಇದ್ದೇವೆ. ಶುರುವಲ್ಲಿ ಡಾನ್ಸ್ ಮಮ್ಮಿ ಡಾನ್ಸ್ ಅನ್ನುವಂಥ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಏನಾಗುತ್ತೆ, ಡಾನ್ಸಿಗೆ ಮಮ್ಮೀಸ್ ಬರ್ಬೋದಾ, ಪಾರ್ಟಿಸಿಪೇಟ್ ಮಾಡ್ಬೋದಾ, ಸೀರಿಯಸ್ ಆಗಿ ತಗೊಳ್ಬೋದಾ ಅಂತ ಥಿಂಕ್ ಮಾಡ್ತಾ ಇರುವಾಗ ಇವತ್ತಿಗೆ ಸೀಸನ್ 7 ಆಗಿದೆ. ಇಲ್ಲಿ ಬರುವಂತಹ ಮಮ್ಮೀಸ್ ಒಬ್ರಿಗಿಂತ ಒಬ್ಬರು ಮಿಗಿಲಾಗಿ ಸೂಪರಾಗಿ ಪರ್ಫಾರ್ಮ್ ಮಾಡುವಂತಹ ಮಮ್ಮೀಸ್. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರೆ. ಆದರೆ ತಾಯಿ ತಮ್ಮ ಫ್ಯಾಮ್ಲಿಗೋಸ್ಕರ, ತಮ್ಮ ಮನೆ ಮಂದಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸಸನ್ನು ಮಾಡಿಕೊಂಡು ತಮ್ಮಲ್ಲಿರುವಂಥ ಆಸೆಗಳನ್ನು ಬದಿಗಿಟ್ಟಿರ್ತಾರೆ. ಮದುವೆ ಆದ ನಂತರ ಯಾವುದೇ ಒಂದು ಪ್ಯಾಷನನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಅಥವಾ ಆಸ್ಪದ ಸಿಗದೇ ಇರೋದ ಕಾರಣದಲ್ಲಿ ಇವತ್ತಿಗೆ ನಮ್ಮ ಟಿವಿ ಕೊಟ್ಟಿರುವಂತಹ ಈ ವೇದಿಕೆಯನ್ನು ಬಳಸ್ಕೊಂಡು ಬಂದಂಥ ಈ ಎಲ್ಲ ಸೂಪರ್ ಮಾಮ್ಸ್ಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಈ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7ನ ಹೊಸ ಎಪಿಸೋಡ್ ಪ್ರಾರಂಭ ಆಗ್ತಾ ಇದೆ. ಕಳೆದ ಎಪಿಸೋಡಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ ಜಾದೂ ಡಾನ್ಸಸನ್ನು ಮಾಡಿದಂತ ನೋಡಿದ್ದೇವೆ. ಈ ವಾರ ಕೂಡ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ವೈಸ್ ಈ ಒಂದು ಸೆಷನ್, ಈ ಒಂದು ಎಪಿಸೋಡ್ ನಡೀಲಿಕ್ಕಿದೆ. ಸೊ ಈ ಹಂತದಲ್ಲಿ ಬರುವಂತಹ ಮಮ್ಮೀಸನ್ನು ಜಡ್ಜ್ ಮಾಡಲಿಕ್ಕಿರೋರು ನಮ್ಮ ಪೂಜನೀಯ ಜಡ್ಜಸ್ 3 ಜನ ಹಾಟ್ ಸೀಟಲ್ಲಿ ಬಹಳ ಖುಷಿಯಿಂದ ಕೂತ್ಕೊಂಡಿದ್ದಾರೆ. ಯಾಕಂದರೆ ಈ ಎಲ್ಲ ಸೀಸನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಲಾಸ್ಟ್ ಯಾರನ್ನು ನಿಲ್ಲಿಸ್ತಾರೆ, ಯಾರನ್ನು ಓಡಿಸ್ತಾರೆ ಅಂತ ಹೇಳೋದು ಅವ್ರ ಕೈಯಲ್ಲಿದೆ. ಸೊ ಜೋರಾದ ಚಪ್ಪಾಳೆ. ಲೆಟ್ಸ್ ವೆಲ್ಕಮ್ ಆ 3 ಜಡ್ಜಸ್, ಪ್ರಮೋದ್ ಆಳ್ವಾ, ಅದ್ವಿತಿ ಶೆಟ್ಟಿ and Elton Mascarenes. Welcome to the show. Ready? All set? ಆಲ್ ರೈಟ್. ಕ್ಯಾರೆಕ್ಟರಿಂದ ಒಂದು ಡ್ಯಾನ್ಸನ್ನು ಮಾಡಬೇಕು ಅಂತ ನಾವು ಮಮ್ಮೀಸಿಗೆ ಹೇಳಿದ್ದೇವೆ. ಹೆಚ್ಚಾಗಿ ಬರುವಂಥದ್ದು ನನಗೆ ಈ ಹೀರೋಯಿನ್ ಇಷ್ಟ, ನನಗೆ ಆ ಹೀರೋಯಿನ್ ಇಷ್ಟ ಅಂತ ಹೇಳಿ ಆ ಫಿಲ್ಮಿಂದ ಆ ಕ್ಯಾರೆಕ್ಟರ್ನ ತಗೊಂಡು ಬರ್ತಾರೆ. ವಿಶೇಷವಾಗಿ ಇವತ್ತೊಂದು ಹೀರೋವನ್ನು ಚೂಸ್ ಮಾಡಿದ್ದಾರೆ. ಕನ್ನಡ ಚಲನಚಿತ್ರದಲ್ಲಿ ನೋಡುವಾಗ ಡಾನ್ಸ್ ಹಿಸ್ಟ್ರಿ ಇರುವಂತಹ ಕೆಲವು ಡಾನ್ಸರ್ಸ್ ಹೀರೋಗಳಲ್ಲಿ ವಿನೋದ್ ರಾಜ್ ಅವರ ಹೆಸರು ಬಹಳ ಉನ್ನತ ಸ್ಥಾನದಲ್ಲಿದೆ. ಡಾನ್ಸ್ ರಾಜ ಡಾನ್ಸ್ ಅನ್ನುವಂಥ ಚಲನಚಿತ್ರದೊಂದಿಗೆ ಅವರ ಡಾನ್ಸಿಂಗ್ ಕ್ವಾಲಿಟಿಯನ್ನು ಆ್ಯಕ್ಟಿಂಗ್ ಜೊತೆಗೆ ನಮಗೆ ತೋರಿಸ್ಕೊಟ್ಟವರು ವಿನೋದ್ ರಾಜ್ ಅವರನ್ನ ಒಂದು ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಅವರ ಡಾನ್ಸ್ಗೆ ಅವರ ಕ್ಯಾರೆಕ್ಟರ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಬರ್ತಾ ಇರೋರು. ಪ್ಲೀಸ್ ವೆಲ್ಕಮ್ ದ ಫಸ್ಟ್ ಕಂಟೆಸ್ಟೆಂಟ್ ಆಫ್ ದಿಸ್ ಎಪಿಸೋಡ್, ತನುಷಾ. ಅವನೊಬ್ಬ ಕಲಾವಿದನ ಮಗ ಅನ್ನೋದನ್ನ ಮರೆತು ಬಿಟ್ಟಿಯಾ? ಕಲೆ ಅನ್ನೋ ದೈವಿಕ ಶಕ್ತಿ ಇವನ್ ದೇಹದಲ್ಲಿ ಇರೋವರೆಗೂ ಯಾವ ಗಾಯ ಏನು ಮಾಡಲ್ಲ. ನಾಳೆ ಇವನ್ ಡ್ಯಾನ್ಸ್ ಮಾಡುವಾಗ ಬೆವರಿನ ಜೊತೆ ರಕ್ತ ಸುರಿಸಿದ್ರು ಅವನಿಗೇನು ಆಗಲ್ಲ. ಹೊಸದಾಗಿ ನಿಮ್ಮ ನಿಂದು ನೋಡಿದೆ, ಹಿತವಾಗಿ ಹಾಡೋ ಬೈಕೆ ಬಂದಿದೆ, ಮನಸ್ಸಲ್ಲಿ ಇದ್ದ ಭಯವು ಓಡಿದೆ, ಎದೆಯಲ್ಲಿ 100 ಆಸೆ ಮೂಡಿದೆ. ನನ್ನ ಈ ನಾಡಿನ, ನನ್ನ ಈ ಮಣ್ಣಿನ ಸೌಂದರ್ಯ ಎಂದು ನೋಡಿದೆ. ಎಂದು ಶ್ರೀಗಂಧವೇ, ಎಂದು ಬಂಗಾರವೇ, ಆನಂದ ತುಂಬಿ ಹಾಡಿದೆ. ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ, ನಿಮ್ಮ ಕಂದ ಹಾಡೋ ಚಂದ ನೋಡಿ
ಅರಸಿ ಎನ್ನುವೆ. ನೀನು ಗೊತ್ತಲ್ಲು ನಮ್ ಸ್ನೇಹಿತ ರಾಜ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ. ಯಾವ್ದಾದ್ರು ಒಂದು ಗಿರಾಕಿ ಚೆನ್ನಾಗಿ ಪಾಲಿಶ್ ಮಾಡಿ ನಮ್ ರಾಜನ ಅವನ ಪರಿಚಯ ಮಾಡಿಸಿ ಅವನು ದೊಡ್ಡ ಡ್ಯಾನ್ಸರ್ ಮಾಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇದ್ನಿ. ನಾನೊಂಥರ ಕಲಾ ರಸಿಕ. ಯಾವುದೇ ಒಳ್ಳೆ ವಸ್ತು ನೋಡಿದ್ರು ಅದನ್ನ ಅನುಭವಿಸ್ದೆ ಬಿಡೋದು. ದಾಟ್ಸ್ ಮೈ ನೇಚರ್. 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ. ರಾಜ, ನಿಮ್ಮ ಅಮ್ಮನ್ ನೀನು ಉಳಿಸ್ಕೋಬೇಕಾದ್ರೆ ನೀನೀಗ ಡ್ಯಾನ್ಸ್ ಮಾಡಬೇಕು. ನೀನೇನಾದ್ರೂ ಡ್ಯಾನ್ಸ್ ಮಾಡೋದು ನಿಲ್ಸಿದ್ರೆ ನಿನ್ನ ತಾಯಿ ಉಸಿರು ನಿಂತು ಹೋಗುತ್ತೆ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ, ಅಮ್ಮ ಅಮ್ಮ ನಿನ್ನ ತ್ಯಾಗಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು ನೂರಾರು ಜನ್ಮದಲ್ಲೂ ನೀ ಹಾಡೋ ಲಾಲಿ ಹಾಡಿ ನಾನೆಂದು ಕೇಳಬೇಕು, ಸಂತೋಷ ಹೊಂದಬೇಕು. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ. ನಿನ್ನ ಉಳಿಸ್ಕೊಳ್ಳೋಕ್ಕಾಗಿ ಇವತ್ತು ನಾನ್ ಡ್ಯಾನ್ಸ್ ಮಾಡ್ತೀನಮ್ಮ. ನಾನ್ ಡ್ಯಾನ್ಸ್ ಮಾಡ್ತೀನಿ. ಈ ದೇಹದಲ್ಲಿರೋ ಕಡೆ ಒಂದ್ ತೊಟ್ಟು ರಕ್ತಾನು ನಿನ್ನ ಪ್ರೇಮಕ್ಕೆ, ನಿನ್ನ ತ್ಯಾಗಕ್ಕೆ. ಕಂಗ್ರ್ಯಾಚುಲೇಷನ್ಸ್ ತನುಷಾ ಅವರೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಸ್ಟ್ ಸೋ ಆಫ್ ಆಲ್ ಮಚ್. ಡಾನ್ಸ್ ವಿ ಡಾನ್ಸ್ ಸೀಸನ್ 7 ನ ಈ ಒಂದು ವೇದಿಕೆಯಲ್ಲಿ ನೀವು ಬಂದಿದ್ದೀರಾ, ಆಡಿಷನ್ಸ್ ಎಲ್ಲ ಪಾರ್ ಮಾಡ್ಕೊಂಡು. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ. ತುಂಬಾನೇ. ಓಕೆ, ಫೇವ್ರೆಟ್ ಕ್ಯಾರೆಕ್ಟರ್ ಅಂತ ಹೇಳುವಾಗ ಹೆಚ್ಚಿನವ್ರು ಒಂದು ಹೀರೋಯಿನ್ ಅನ್ನ ಚೂಸ್ ಮಾಡ್ತಾರೆ. ವಿನೋದ್ ರಾಜ್ ಅವರನ್ನ ಸಿಲೆಕ್ಟ್ ಮಾಡ್ಲಿಕ್ಕೆ ನಿಮ್ಮ ಕಾರಣ? ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಫಸ್ಟ್ ಟೈಮ್ ಬ್ರೇಕ್ ಡ್ಯಾನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೆ ವಿನೋದ್ ರಾಜ್ ಸರ್. ಓಕೆ, ಅವರು ಒಂದು ಮೊನೋಪಾಲಿನ ಬ್ರೇಕ್ ಡೌನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಸಣ್ಣೋಳಿರ್ಬೇಕಾದ್ರೆ ಇವ್ರು ಮಾಡಿದ ಡ್ಯಾನ್ಸ್ ನನಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡಿದೆ. ಓಕೆ. ಆಮೇಲೆ ಅವರು ಅವ್ರ ತಾಯಿನ ಎಷ್ಟು ಪ್ರೀತಿ ಮಾಡಿ ಅವ್ರ ಜೀವನನೇ ಅವ್ರಿಗೋಸ್ಕರ ಮುಡುಪಾಗಿಟ್ಟಿರೋದು ಈಗಿನ ಜನ್ರೇಷನ್ಗೆ ರೋಲ್ ಮಾಡಲ್ ಥರ. ರೈಟ್. ಹಾಗಾಗಿ ಅವ್ರನ್ನ ಚೂಸ್ ಮಾಡಿದ್ರೆ ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ಸೊ ಡಾನ್ಸ್ ಬಗ್ಗೆ ಜಡ್ಜಸ್ ಹೇಳ್ತಾರೆ, ನಿಮ್ಮ ಜರ್ನಿ ಬಗ್ಗೆ ಹೇಳಿ. ನೀವು ಆಡಿಷನ್ಸಿಗೆ ಬರುವಾಗ ಯಾರು ನಿಮ್ಮನ್ನ ಪ್ರೇರೇಪಿಸಿದ್ರು? ಹೇಗೆ ಬಂದ್ರಿ? ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತ ಧೈರ್ಯದಲ್ಲಿ ಬಂದಿದ್ರಾ? ಹೇಗೆ ಬಂದಿದ್ರಿ? ಆ್ಯಕ್ಚುಲಿ ನನಗೆ ಸಣ್ಣೋಳಿಂದನೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಓಕೆ. ಕಾಲೇಜ್ ಲೆವೆಲೆಲ್ಲ ಮಾಡಿದ್ದೀನಿ. ಬಟ್ ಮದುವೆ ಆದಮೇಲೆ ಬ್ರೇಕ್ ಆಗಿತ್ತು. ಮದುವೆ ಆಯ್ತಲ್ಲ ಅಂತ. ಆಮೇಲೆ ನಾನು ಮೂಡಿಗೆರೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ, ಅಲ್ಲಿ ಸೇರಿಕೊಂಡಾಗ ನನ್ನ ಕೊರಿಯೋಗ್ರಾಫರ್ ಜೀವನ್ ಸರ್ರು ಅವರು ನಾನು ಡ್ಯಾನ್ಸ್ ಮಾಡೋದು ನೋಡಿ ನನ್ನ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ, ಇಲ್ಲ ಮೇಡಮ್ ನೀವು ಮಾಡ್ತೀರಾ ಅಂತ ಆಡಿಷನ್ಗೆ ಕರ್ಕೊಂಡ್ಬಂದರು. ವಂಡರ್ಫುಲ್. ಸೊ ಇಲ್ಲಿ ಬಂದು ಬೇರೆ ಮಮ್ಮೀಸನ್ನು ನೋಡುವಾಗ ಹೇಗೆ ಅನಿಸ್ತು? ಫಸ್ಟಿಗೆ ಸ್ವಲ್ಪ ನರ್ವಸ್ನೆಸ್ ಆಗುತ್ತೆ, ಯಾಕಂದರೆ ಎಲ್ಲರೂ ಒಬ್ರಿಗಿಂತ ಒಬ್ರು ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ನೋಡಿ ಒಂಥರ ಖುಷಿನೂ ಆಗುತ್ತೆ,
ಎಲ್ಲರೂ ಒಂದು ಜವಾಬ್ದಾರಿ ಎಲ್ಲದನ್ನು ನಿಭಾಯಿಸ್ಕೊಂಡು ಡ್ಯಾನ್ಸ್ಗೋಸ್ಕರ ಅವ್ರು ಬರ್ತಾ ಇದ್ದಾರೆ ಅಂತ ಅದನ್ನು ಖುಷಿನೂ ಆಗುತ್ತೆ. ಕರೆಕ್ಟ್, ವೆರಿ ನೈಸ್. ಸೊ ಖುಷಿ ಆಯ್ತು ನೀವು ಅಲ್ಲಿಂದ ಈ ಒಂದು ಕಾಂಪಿಟೇಷನ್ ಇಲ್ಲಿ ಬಂದಿದ್ದೀರಾ ಅಂತ. ಸೊ ಕೊರಿಯೋಗ್ರಾಫರ್ ನಿಮಗೆ ಸಪೋರ್ಟ್ ಮಾಡಿ, ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾರಾ? ತುಂಬಾನೇ. ನನ್ನ ಹಸ್ಬೆಂಡ್ ಅಂತೂ ಬಹಳನೇ ಸಪೋರ್ಟಿವ್ ಖುಷಿ ಆಗಿದ್ದಾರೆ. ಇದ್ದಾರೆ. ಇವತ್ತಿನ ಅಡುಗೆ ಮಾಡಬೇಡ ಬಿಡು ಆ ಥರ ಎಲ್ಲ ಮಾಡ್ತಾರೆ, ಹೇಳ್ತಾರೆ. ಕೆಲಸ ಕಡಿಮೆ ಆದ್ರೂ ಬೈಯೋದಿಲ್ಲ, ಮಾಡುವಂತೆ ಬಿಡು ಅಂತೇಳಿ ಸಪೋರ್ಟಿವ್. ವೆರಿ ಗುಡ್, ಸೂಪರ್. ಸೊ ನಿಮ್ಮ ಹಸ್ಬೆಂಡಿಗೆ ಸಲಾಂ ಕೊಡ್ತಾ ನಾವು ಈ ಒಂದು ಜಡ್ಜಸ್ ನ ಕಮೆಂಟ್ ಅನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಎಲ್ಟನ್ ಮಾಸ್ಕರಿನಸ್ ಸರ್, ಪ್ಲೀಸ್. ನಮಸ್ಕಾರ ತನುಷ್ ಅವರೇ. ನಮಸ್ಕಾರ ಸರ್. ಓಕೆ, ಎಷ್ಟು ದಿನದಿಂದ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಸರ್ ಆ್ಯಕ್ಚುಲಿ ನನಗೆ ಮುಂಚಿಂದನೂ ಪ್ರಾಕ್ಟೀಸ್ ಸೆಷನಿಗೆ ಹೋಗ್ತಾ ಇದ್ದೆ. ಮಧ್ಯದಲ್ಲಿ ನಮ್ಮ ಮಾವ ಎಕ್ಸ್ಪೈರ್ಡ್ ಆಗೋದ್ರು, ಅಂದರೆ ನಮ್ಮ ಹಸ್ಬೆಂಡ್ ಅವರ ತಂದೆ. ಹಾಗಾಗಿ ನಾನು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಈಗ ಒಂದು 5 ಡೇಸಿಂದ ಪ್ರಿಪೇರ್ ಆಗ್ತಾ ಇದ್ದೀನಿ. ಅದು ಕಾಣ್ತಾ ಇದೆ, ಅದಕ್ಕೆ. ಸರ್ ಓಕೆ, ಸೊ ಈವನ್ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಲ್ಲ, ಎಸ್ ಸರ್, ಬಟ್ ಇಟ್ ವಾಸ್ ಅ ವೆರಿ ಸಿಂಪಲ್ ಆ್ಯಕ್ಟ್ ಓಕೆ ಫಾರ್ ದ ಫಸ್ಟ್ ರೌಂಡ್ ಸ್ಪೆಷಲಿ. ಯಾಕೆಂದರೆ ನೀವು ನಿಮ್ಗೆ ಗೊತ್ತು ಆಡಿಷನಲ್ಲಿ ಎಷ್ಟೋ ಜನ ಮಾಮ್ಸ್ ಬಂದಿದ್ದರು. ಅದರಿಂದ ನಾವು ಎಲ್ಲರಿಗೆ ಎಲ್ಲ ಪರ್ಫಾರ್ಮೆನ್ಸ್ ನೋಡಿಕೊಂಡು ನಾವು ಆಡಿಷನ್ ಮಾಡಿಕೊಂಡು ಎಲಿಮಿನೇಟ್ ಮಾಡಿಕೊಂಡು ಟಾಪ್ ಎಷ್ಟು ನನ್ನ ಬಂದಿದ್ದೀರಾ, ಹೌದಲ್ವಾ? ಸೊ ಫಸ್ಟ್ ರೌಂಡ್ ಬರುವಾಗ ಏನೋ ಒಂದು ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಅದು ನನಗೆ ಕಾಣಿಸ್ಲಿಲ್ಲ. ಅಫ್ಕೋರ್ಸ್ ರೀಸನ್ಸ್ ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ಈ ಸ್ಟೇಜು ಬರುವಾಗ ಡಾನ್ಸ್ ಆಡುವಾಗ ನಮಗೆ ವಿ ಹ್ಯಾವ್ ಟು ಬಿ ಫೇರ್ ಅಲ್ವಾ? ಓಕೆ, ಬಟ್ ನನಗೆ ನನ್ನ ಅನಿಸಿಕೆ ಏನಂದರೆ ದಟ್ಸ್ ವಾಟ್ ವಿ ವೆ ಟಾಕಿಂಗ್. ಓಕೆ ಇತ್ತು, ಇಟ್ ವಾಸ್ ಅ ವೆರಿ ಸಿಂಪಲ್ ಪರ್ಫಾರ್ಮೆನ್ಸ್ ಅಂತಾಯಿತು. ಮೈಟ್ ಬಿ ಲ್ಯಾಕ್ ಆಫ್ ರಿಹರ್ಸಲ್ಸ್ ಆರ್ ನಾಟ್ ಅಂತ ಗೊತ್ತಾಗಿಲ್ಲ, ಬಟ್ ಐ ಡಿಂಟ್ ಎಂಜಾಯ್ಡ್ ಅಂತ ನನಗೂ ಹೇಳೋಕ್ಕಾಗಲ್ಲ. ಐ ಆಮ್ ಜೆನ್ವಿನ್ಲಿ ಕನ್ಫ್ಯೂಸ್ಡ್, ಅರ್ಥ ಇದಲ್ವಾ? ಬಟ್ ಓವರ್ ಆಲ್ ಇಟ್ಸ್ ಅ ಸಿಂಪಲ್ ಆ್ಯಕ್ಟ್. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಟನ್, ಕಮಿಂಗ್ ಟು ಪ್ರಮೋದ್ ಆಳ್ವಾ. ಹಾಯ್ ತನುಷ್ ಅವರೇ. ಹಾಯ್ ಸರ್. ಸೊ ನೀವು ಮೂಡ್ಗೇರಿಂದ ಬಂದಿದ್ದೀರಿ. ಹೌದು. ಯಾರು ಕೊರಿಯೋಗ್ರಫಿ ಜೀವನ್ ಸರ್. ಜೀವನ್ ಸರ್. ಸೊ ನಾನು ಎಲ್ಟನ್ ಸರ್ ಹೇಳಿದ್ದಕ್ಕೆ ಕಂಪ್ಲೀಟ್ ಎಗ್ರಿ ಆಗ್ತೇನೆ. ಯಾಕೆಂದರೆ ನಮ್ಮದು ಒಂದು ಪರ್ಫಾರ್ಮೆನ್ಸಲ್ಲಿ ಒಂದು 50% ನಮ್ಮದು ಮ್ಯೂಸಿಕ್ಕೇ ವರ್ಕ್ ಆಗುತ್ತೆ. ಈಗ ಎಲ್ಲ ಒಂದು ಒಳ್ಳೆ ಮ್ಯೂಸಿಕ್ಸನ್ನು ಯೂಸ್ ಮಾಡುವಾಗ ಒಳ್ಳೊಳ್ಳೆ, ನಾನದು ಬ್ಯಾಡ್ ಅಂತ ಹೇಳಲ್ಲ, ಬಟ್ ಹಾಫ್ ಮ್ಯೂಸಿಕ್ಕೇ ನಮಗೆ ನಿಮ್ಮ ಮೊದಲಿನ ಪರ್ಫಾರ್ಮೆನ್ಸ್ ಆಗಲಿ ಸ್ವಲ್ಪ ಹಾಫ್ ಮ್ಯೂಸಿಕಲ್ಲಿ ವರ್ಕ್ ಆಗುತ್ತೆ. ಆನಂತರ ಕಾಸ್ಟ್ಯೂಮ್ ಆಗಲಿ. ಸೊ ನೀವು ತುಂಬಾ ರಿಸ್ಕಿ ತಗೊಂಡಿದ್ದೀರಾ, ತುಂಬ ರಿಸ್ಕ್ ತಗೊಂಡು ಈ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಯಾಕೆಂದರೆ ಒಂದು ಫೀಮೇಲ್ ಆ ಸ್ಟೈಲಲ್ಲಿ ಮಾಡೋದಂದರೆ ತುಂಬಾ ಕಷ್ಟ, ಅದೊಂದು ಫಸ್ಟ್ ರಿಸ್ಕ್ ಸಾಂಗ್. ಸೊ ರಿಸ್ಕ್ ತಗೊಂಡು ಮತ್ತು ನಿಮಗೆ ಪ್ರಾಕ್ಟೀಸಿಗೂ ಕೂಡ ಟೈಮ್ ಸಿಕ್ಕಲಿಲ್ಲ ಅಂತ ಹೇಳಿದ್ದಾರೆ. ಸೊ ನನಗೂ ಅನಿಸಿದ್ದೇನೆಂದರೆ ತುಂಬ ಸಿಂಪಲ್ ಆಯಿತು ಅಂತೇಳಿ ಫಸ್ಟ್ ರೌಂಡ್ಗೆ. ಓಕೆ, ಒಂದು ವೇಳೆ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆದರೆ ನಿಮ್ಮದು ಬೆಸ್ಟ್ ಕೊಡಿ ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್. ಕಮಿಂಗ್ ಟು ಅದ್ವಿತಿ ಶೆಟ್ಟಿ. ಹಾಯ್ ತನುಷಾ. ಹಾಯ್ ಮ್ಯಾಮ್. ಪಾಸಿಟಿವ್ಸ್ನ ಫಸ್ಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ನೀವು ಹೇಳಿದ್ರಿ ನಾನು ಈ ಕಾರಣಗಳಿಂದಾಗಿ ಈ ಸಾಂಗ್ನ ಸಿಲೆಕ್ಟ್ ಮಾಡಿದೆ ಅಂತ. ಆ ಒಂದು ರೀಸನ್ಗೆ ನಾನು ನಿಮಗೆ ಕಂಗ್ರಾಟ್ಸ್ ಹೇಳ್ತೀನಿ. ಬಿಕಾಸ್ ಆ ಒಂದು ಪಾಸಿಟಿವ್ ಥಾಟಲ್ಲಿ ನೀವು ಇಂಥ ಒಂದು ಹುಡುಗಿಯಾಗಿ ಒಂದು ಹುಡುಗ ರೋಲ್ನ ಮಾಡೋದಕ್ಕೆ ರೆಡಿ ಆದ್ರಿ. ಬಿಕಾಸ್ ಆಫ್ ದ ಡಿಫ್ರೆಂಟ್ ರೀಸನ್ಸ್ ವಾಟ್ ಯು ಗೇವ್, ಅಂದರೆ ಪಾಸಿಟಿವ್ ರೀಸನ್. ಆ್ಯಂಡ್ ಲಾಸ್ಟಲ್ಲಿ ನೀವು ಅವರ ಅಮ್ಮ ಕಾನ್ಸೆಪ್ಟನ್ನ ಏನು ಮಾಡಿದ್ರಿ, ನನಗೆ ಅದು ತುಂಬ ಟಚ್ ಆಯಿತು. ನನಗೊಂಥರ ಕನೆಕ್ಟ್ ಆಯಿತು, ಹಂಗಾಗಿ ತುಂಬ ಟಚ್ ಆಯಿತು. ಅದಲ್ಲದೆ ಐ ಥಿಂಕ್ ಇಲ್ಲಿ ನಾನು ನಿಮ್ಮ ಮಿಸ್ಟೇಕ್ ಅಂತ ಹೇಳಲ್ಲ, ಬಿಕಾಸ್ ಐ ಥಿಂಕ್ ಇಟ್ ಈಸ್ ಅಟ್ ದ ಎಂಡ್ ಆಫ್ ದ ಡೇ ದ ಕೊರಿಯೋಗ್ರಫರ್ಸ್ ಮಿಸ್ಟೇಕ್. ಯಾಕಂದರೆ ಅವರು ನಿಮ್ಮನ್ನು ಐಡೆಂಟಿಫೈ ಮಾಡಬೇಕಿತ್ತು, ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ಗೆ, ನಿಮಗಿರುವಂತಹ ಬಾಡಿಗೆ ಯಾವ ಥರದ್ದು ಸಾಂಗ್ ಅಥವಾ ಒಂದು ಆ್ಯಕ್ಟ್ರೆಸ್ನ ಚೂಸ್ ಮಾಡಬೇಕು ಅಂತ. ನನಗನ್ಸಿದ್ದು ವಿನೋದ್ ರಾಜ್ ಸರ್ ಡೆಫಿನೆಟ್ಲಿ ಈಸ್ ಅನ್ ಅಮೇಝಿಂಗ್ ಡಾನ್ಸರ್. ಅವರ ಒಂದು ಸಾಂಗ್ನ ನೀವು ಚೂಸ್ ಮಾಡಿದ್ದು ನಿಮ್ಮ ಬಾಡಿಗೆ ಅದು ಸೂಟ್ ಆಗಿಲ್ಲ ಅಂತ ಅನಿಸ್ತು. ಮೇ ಬಿ ದ್ಯಾಟ್ ಬಾಡಿ ಲ್ಯಾಂಗ್ವೇಜ್ ನೀವು ತೊಗೊಂಬರೋದಕ್ಕೆ ಆಗಿಲ್ಲ. ಸಿನ್ಸ್ ಇಟ್ ಈಸ್ ಇವಾಗ ನೀವು ಆ್ಯಕ್ಟ್ರೆಸ್ ರೌಂಡಲ್ಲಿ ಇರೋದ್ರಿಂದ ಇಟ್ ಡಿಂಟ್ ಸೂಟ್ ಯು ಅಂತ ನನಗನ್ನಿಸ್ತು. ಅದು ಬಿಟ್ಟು ಪ್ರಾಪ್ಸ್ಗಳನ್ನು ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಕಷ್ಟಪಟ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ಬಟ್ ಅದು ಎಕ್ಸಿಕ್ಯೂಷನ್ ವೈಸಲ್ಲಿ ಅಷ್ಟೊಂದು ರೀಚ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ಮೇಲ್ಗಡೆ ಶೂಸ್, ವಾಕಿಂಗ್ ಶೂಸ್ ಮಾಡಿದ್ರು, ಬಟ್ ಅಲ್ಲಿ ಕೈ ಎಲ್ಲ ಕಾಣಿಸ್ತಾ ಇತ್ತು.
ಇಟ್ ವಾಸ್ ನಾಟ್ ನೀಡೆಡ್. ಫಸ್ಟ್ ಆಫ್ ಆಲ್ ಅದು ಸೆನ್ಸ್ ಇರಲಿಲ್ಲ, ಬಟ್ ಅದು ಮಾಡಿದ್ದಾರೆ. ಬಟ್ ಅದರಲ್ಲೂ ಬೆರಳೆಲ್ಲ ಕಾಣಿಸ್ತಾ ಇತ್ತು, ವಿಚ್ ವಾಸ್ ನಾಟ್ ಲುಕಿಂಗ್ ಅಪೀಲಿಂಗ್ ಇಲ್ಲಿ ಕೂತಾಗ. ಅದು ಬಿಟ್ಟರೆ ಐ ಥಿಂಕ್ ನೀವು ಏನೇ ಪ್ರಾಬ್ಲಮ್ಸ್ ಇದ್ರೂ ಬಂದು ಇಲ್ಲಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಥಿಂಕ್ ದಟ್ ಈಸ್ ವಾಟ್ ಎವ್ರಿ ಆರ್ಟಿಸ್ಟ್ ಆರ್ ಎವ್ರಿ ಪರ್ಫಾರ್ಮರ್ ಶುಡ್ ಹ್ಯಾವ್. ಸೊ ಅದಕ್ಕೆ ನಿಮಗೆ ಕಂಗ್ರಾಟ್ಸ್ ಹೇಳ್ತೀನಿ ನಾನು. ಆ್ಯಂಡ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ಇನ್ನಷ್ಟು ಡಾನ್ಸ್ ರೌಂಡ್ಸಲ್ಲಿ ನೀವು ಬರೋ ಥರ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಎಸ್, ಸಾರಿ ತನುಷ್ ಅವರೇ, ಒಂದು ಸ್ಮಾಲ್ ಟಿಪ್ ಕೊಡ್ತೀನಿ. ಎಸ್ ಸರ್. ಅಲ್ಲಿ ಟೆಲ್ ಯು, ನೀವು ಸೌಜನ್ಯ ಕೇಳುವಾಗ ಹೇಳಿದ್ರಲ್ವಾ, ಯಾಕೆ ಪರ್ಫಾರ್ಮೆನ್ಸನ್ನು, ಯಾಕೆ ಇವರನ್ನು ನಾನು ಇವರ ಫಾರ್ಮ್ ಆಗಲಿ, ಇವರ ಹೀರೋ ನನಗೆ ಇಷ್ಟ, ಇವರನ್ನು ಇನ್ಸ್ಪೈರ್ ಆಗಿ ನಾನು ಮಾಡಿದೆ ಅಂತ ಹೇಳಿದ್ರಲ್ಲ. ಸಿ ವಾಟ್ ಹ್ಯಾಪನ್ಸ್ ಈಸ್, ನೀವು ಮತ್ತು ಕೊರಿಯೋಗ್ರಫರ್ ಕೂತ್ಕೊಂಡು ಮಾತಾಡುವಾಗ ಇವ್ರು ನನಗೆ ಇಷ್ಟ, ಅವರು ಹೆಸರಾಗಲಿ ಯಾವ ಡ್ಯಾನ್ಸಿಂಗ್ ಸ್ಟೈಲ್ ಆಗಲಿ ಅದರಲ್ಲಿ ಇನ್ಸ್ಪೈರ್ ಆಗಿಕೊಂಡು ಯು ಕ್ಯಾನ್ ಟೇಕ್ ಅದರ್ ಹೀರೋಯಿನ್ಸ್ ಆಲ್ಸೋ, ಹೀರೋಸ್ ಆಲ್ಸೋ. ಇಟ್ಸ್ ನಾಟ್ ನೆಸೆಸರಿ ದ್ಯಾಟ್ ಯು ಹ್ಯಾವ್ ಟು ಟೇಕ್ ದ್ಯಾಟ್ ಓನ್ಲಿ. ಬಿಕಾಸ್ ಯಾಕೆಂದರೆ ಅದ್ವಿತಿ ಹೇಳಿದಾಗೆ ನಿಮ್ಮ ಬಾಡಿಗೆ ಅದು ಮ್ಯಾಚ್ ಆಗಲ್ಲ. ಸೊ ಯಾವ್ದು ಮ್ಯಾಚ್ ಆಗುತ್ತೆ ಅವರನ್ನು ಇನ್ಸ್ಪಿರೇಷನ್ ತಗೊಂಡು, ಅವ್ರದ್ದು ಇನ್ಸ್ಪಿರೇಷನ್ ತಗೊಂಡು ಯು ಕ್ಯಾನ್ ಡೂ ಅಂಡ್ ಅದರ್ ಆ್ಯಕ್ಟ್ ಅಲ್ವಾ, ವಿಚ್ ಸೂಟ್ಸ್ ಯುವರ್ ಬಾಡಿ ಸ್ಟೈಲ್. ದಟ್ಸ್ ದ ಓನ್ಲಿ ಕನ್ಸರ್ನ್ ಅಷ್ಟೇ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಅಂಡ್ ಥ್ಯಾಂಕ್ ಯು ತನುಷಾ. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ and ತುಂಬಾ ಎಫರ್ಟ್ಸ್ ಇತ್ತು ಅಂಡ್ ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7. ಎಲ್ಗೂ ಹೋಗಬೇಡಿ, ಯಾಕಂದ್ರೆ ನಾವು ತಗೊಳ್ತಾ ಇದ್ದೀವಿ ಒಂದು ಚಿಕ್ಕದಾದ ಬ್ರೇಕ್. ಹೀಗೆ ಹೋಗಿದ್ವಿ, ಹಾಗೆ ಬರ್ತಾ ಇದ್ವಿ. ಜಸ್ಟ್ ವೇಟ್. ಸೊ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಟು ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7. ನಮ್ಮ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಮೇನ್ ಸ್ಪಾನ್ಸರ್ಸ್ ಆಗಿರುವಂಥ ಇವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಂತಹ ಪರಿವಾರ್ ರೆಸಿಡೆನ್ಸಿ ಕೋಟೆಕಾರ್ ಬೀರಿ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಅಭಿನಂದನೆಯನ್ನು ಕೋರ್ತಾ, ಬೇರೆ ಎಲ್ಲ ಸ್ಪಾನ್ಸರ್ಸ್ ಮೆಕಾಯ್ ಅಪ್ಲಯನ್ಸಸ್ ಆಗಿರ್ಬೋದು, ಜನಪ್ರಿಯ ರೈಸ್, ಸತ್ಯನಾಥ್ ಸ್ಟೋರ್ಸ್, ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ, ನಮ್ಮ ಈ ಒಂದು ವೇದಿಕೆಯಲ್ಲಿ ಮತ್ತೊಂದು ಡಾನ್ಸಿಂಗ್ ಮಮ್ಮಿಯನ್ನು ಕರೆಯುವಂತಹ ಸಮಯ. ನಮಗೆಲ್ರಿಗೂ ಇನ್ಸ್ಪೈರ್ ಆಗುವಂತಹ ಒಂದು ಫಿಲ್ಮ್ ಅಂತ ಹೇಳಿದರೆ ಇತ್ತೀಚೆಗೆ ಬಂದಂತಹ ಬಾಹುಬಲಿ 2 ಅಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲದ ಜೊತೆಗೆ ಕಟ್ಟಪ್ಪ ಯಾರು ಕೊಂದದ್ದು ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂತಹ ಫಿಲ್ಮ್. ಆದರೆ ಈ ಕಂಟೆಸ್ಟೆಂಟಿಗೆ ಅದರಲ್ಲಿ ಯಾರು ಇಷ್ಟ ಆಗಿದ್ದಾರೆ ಅಂತ ಹೇಳಿದರೆ ಆ ಬಾಹುಬಲಿಯ ತಾಯಿ ರಮ್ಯಾ ಕೃಷ್ಣ ಮಾಡಿದಂತಹ ಒಂದು ಪಾತ್ರ ಬಹಳಷ್ಟು ಇನ್ಸ್ಪೈರ್ ಆಗಿದ್ದಾರೆ. ಆ ಪಾತ್ರದ ಅಭಿನಯದೊಂದಿಗೆ ಬರ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್. ಪ್ಲೀಸ್ ವೆಲ್ಕಮ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ದ ನೆಕ್ಸ್ಟ್ कंटेस्टेंट प्रियंका ऑन द स्टेज. दिए हुए वचन के लिए, सत्य और न्याय के लिए, धर्म स्थापना के लिए किसी के भी विरुद्ध जाना पड़े, वो चाहे परमात्मा ही क्यों न हो, तो भयभीत ना हो. यही धर्म है, यही क्षत्रिय धर्म है. तन माटे शासन मंट, तन माटे येदो अंट, तनु सेप्पिंदे सैयालंट. ఎవరైనా తన పేరే శివగామంట, తన తీరే వేరంట, తన పేరే సబితే ఎవరైనా హడలే హడలంట. ఇదే నా మాట, నా మాటే శాసనం. మందిని చంపితే వీరుడంటారు, అదే ఒక్కరి ప్రాణం కాపాడిన దేవుడంటారు. సామ్రాజ్యం సర్వోత్తం అజేయం दसो दिशाए आठिया, सब इसको करते प्रणाम.
వాడు బ్రతికే ఉండాలి. వాడి కాళ్ళు చేతులు తెగి రక్తం ఏర్లై ప్రవహిస్తున్నా వాడింకా బ్రతికే ఉండాలి. రాబందులు వాడి కళ్ళల్లో నుంచి గుడ్డుల్ని, కడుపులో నుంచి పేగుల్ని పీకుతూ ఉన్నా వాడింకా బ్రతికే ఉండాలి. गली गली तेरी लाज जली जियो रे बाहुबली गली गली तेरी लाज जली जियो रे बाहुबली प्राणों से बढ़ के हमको है तू प्यारा सब गाएंगे दोहराएंगे अब तेरा जय जयकारा ऐसा वो वैसा जैसे पर्वतांचल सा ऐसा वो वैसा जैसे पर्वतांचल सा పరమేశ్వరా, నేను చేసిన పాపాలకి ప్రాయశ్చిత్తం నా ప్రాణాలైతే తీసుకో, కానీ ఈ బిడ్డ బ్రతకాలి. వీడి కోసం ఎదురు చూస్తున్న కన్న తల్లి కోసం బ్రతకాలి. మహేష్మతి సింహాసనం కోసం బ్రతకాలి. మహేంద్ర బాహుబలి బ్రతకాలి. ಮಾಹಿಷ್ಮತಿಯ ರಾಜಮಾತ ಶಿವಗಾಮಿನಿ ಅಮ್ಮನೊಟ್ಟಿಗೆ ಕೂತ್ಕೊಳ್ಳುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ನಮಸ್ತೆ ಮ್ಯಾಮ್. ನಮಸ್ತೆ. ಎನಿವೇಸ್ ಪ್ರಿಯಾಂಕಾ, ಕಂಗ್ರ್ಯಾಚುಲೇಷನ್ಸ್. Thank you, ma'am. ಡಾನ್ಸ್ ಅಮ್ಮಿ ಡಾನ್ಸ್ ಸೀಸನ್ 7 ಅಲ್ಲಿ ನೀವು ಈ ಹಂತಕ್ಕೆ ಬಂದಿದ್ದೀರಾ. ಕನ್ನಡ ತುಳು ಓಲಾವ್ ಓಕೆ ಹೆಂಗೆಲ್ಲ ರಾಜಮಾತಾಗ ತುಳು ಪೂರ ವರ್ಪುಂಡು ಎಂಚ ಒಂದುಂಡು ಮಸ್ತ್ ಖುಷಿ ಆವೊಂದುಂಡು. ಓಕೆ ಒಂಜಿ ಎಡ್ಡೆ ರೋಲ್ ಅನ್ನ ಮೂಲು ಐನ್ ಎನಾಕ್ಟ್ ಪೋರ್ಟ್ರೇ ಮಲ್ಪರೆ ಒಂದು ಚಾಯ್ಸ್ ಏರ್ನ ಈತ್ ಪೂರ ರಾಜಾಂಗಣ ಕನೋಡು ಈತ್ ಪೂರ ಸೆಟ್ಟಿಂಗ್ ಮಲ್ಪೋಡು ಆ ಒಂಜಿ ರೋಲ್ಡ್ ಬರೋಡು ಆ ರೋಲ್ ಸಿಲೆಕ್ಟ್ ಮಲ್ಪೋಡು ಬಂದು ಈರೆ ಪನ್ಯ ಆತ ಕೊರಿಯೋಗ್ರಾಫರ್ ಈರೆಗ್ ಪನ್ಯ ಕೊರಿಯೋಗ್ರಾಫರ್ ಡೆಫಿನೆಟ್ಲಿ. ಓಕೆ ಸೊ ಆರ್ ಪಂಡು ಕೊನೆ ಪೂರ ಸೆಟಪ್ ನಮ್ಮ ಚರಣ್ ಸರ್ ಆ್ಯಂಡ್ ಟೀಮ್ನ. ಸೊ ಮಲ್ದಿನ ಪ್ರಾಕ್ಟೀಸ್ ಮಲ್ದಿನ ಐತ ಪೂರ ಇರ್ ಮಲ್ದಾರಂದು ಗೊತ್ತುಂಡೆ ಅದು ಎಂಚ ಒಂದುಂಡು ಆಫ್ಟರ್ ದ ಪರ್ಫಾರ್ಮೆನ್ಸ್. ವೆರಿ ಹ್ಯಾಪಿ. ಓಕೆ ರೈಟ್. ಸೊ ಪ್ರಿಯಾಂಕಾ, ಫಸ್ಟ್ ಆಫ್ ಆಲ್ ಡಾನ್ಸ್ ಅಮ್ಮಿ ಡಾನ್ಸ್ ಸೀಸನ್ 7 ಆಡಿಷನ್ಗೆ ಬಂದಾಗ ಇರುವ ಮೈಂಡ್ ಸೆಟ್ ಪತ್ತೊಂದು ಬತ್ತಿತ್ತಾರೆ ಸಿಲೆಕ್ಟ್ ಆವಡುಂದ ಅತಿ ಇಂಚನೆ ಬರೋಡುಂದ ಅತಿ ಯಾನ್ ಫೈನಲ್ಸ್ ಪೋಪೆ ಪಣ್ಪು ನಂಚಿನ ಒಂಜಿ ದೃಢ ಒಂಜಿ ಆಸ್ಪಿರೇಷನ್ ಎತ್ತಂಡೆ. ಯಾನ್ ಆನಿ ಸರ್ತಿ ಬನ್ನಾಗ ಪನ್ಲೆಕ್ಕನೆ ಡಾನ್ಸ್ ಪಂಡ ಒಂಜಿ ಪ್ಯಾಷನ್. ಸೊ ವೈ ನಾಟ್ ಟು ಟ್ರೈ. ಸೊ ಒಂಜಿ ಟ್ರೈ ಮಲ್ತೆ ಫುಲ್ ಎಫರ್ಟ್ ಪಾಡ್ದು ಸೆಲೆಕ್ಟ್ ಆಯ್ನೇ ಖುಷಿ. ಫಸ್ಟ್ ರೌಂಡ್ ಅವಲ ಕ್ಯಾರೆಕ್ಟರ್ ರೌಂಡ್ ಅಂದ್ಕೆನಾಗ ಲೈಕ್ ಒಂತೆ ನರ್ವಸ್ ಆಣೆ ಎಂಚೆಪ್ಪು ಎಂಕ್ ಪಂಡ ರಿಯಾಲಿಟಿ ಶೋದ ಐಡಿಯಾನೇ ಇಜ್ಜಿ. ಸೊ ಮಸ್ತ್ ಮಾತೆರ್ಲ ಮಸ್ತ್ ಸಪೋರ್ಟಿವ್ ಈವನ್ ಎನ್ನ ಫ್ಯಾಮಿಲಿ ಎನ್ನ ಕೊರಿಯೋಗ್ರಾಫರ್ ಸರ್ ಈವನ್ ಮುಲ್ಪಲ ಒಂಜಿ ಫ್ರೆಂಡ್ಲಿ ಎನ್ವೈರ್ನ್ಮೆಂಟ್ ಉಂಡು. ಸೊ ಐ ಆಮ್ ಹ್ಯಾಪಿ. ವಂಡರ್ಫುಲ್. ಸೊ ಇರ್ನ ಒಂಜಿ ಪರ್ಫಾರ್ಮೆನ್ಸ್ ದ ಬಗ್ಗೆ ಪನ್ರೆ ಜಡ್ಜಸ್ ಉಲ್ಲೇರು ಇರ್ನ ಜರ್ನಿ ನಾತ್ ಎಡ್ಡೆ ಆವಡ್ ಪನ್ಪುನ ಮಾತ್ರ ಎಂಕ್ಲೆಗ್ ಒಂಜಿ ಖುಷಿ. ಸೊ ಆಲ್ ದ ವೆರಿ ಬೆಸ್ಟ್. Thank you, ma'am. ಗೋಯಿಂಗ್ ಟು ದ ಜಡ್ಜಸ್. ರಾಜಮಾತಾ, ಯಾರನ್ನ ಮೊದಲಾಗಿ ಮಾತಾಡೋದಕ್ಕೆ ಕರೆಯೋಣ? ಅದ್ವಿತಿ ಮ್ಯಾಮ್. ಅದ್ವಿತಿ ಶೆಟ್ಟಿ ಅವರು ಮಾತಾಡಬೇಕಾಗಿ ಅಪ್ಪಣೆ, ವಿನಂತಿ. ಅಪ್ಪಣೆ. ಹಾಯ್ ಪ್ರಿಯಾಂಕಾ. ಹಲೋ ಮ್ಯಾಮ್. ಮಸ್ತ್ ಪೊರ್ಲು ತೋಜೊಂದುಲ್ಲಾರ್. ಥ್ಯಾಂಕ್ ಯು ಸೋ ಮಚ್. ಇರ್ನ ಒಂಜಿ ಬಾಡಿ ಬೊಕ ಇರ್ನ ಪ್ರೆಸೆನ್ಸ್ ಉಂಡತೆ ಸ್ಟೇಜ್ಡು ಅವು ಎಂಕ್ಲೆಗ್ ವಾವ್ ತುಯಿನ ಕೂಡಲೇ ಫಸ್ಟ್ ಅಟ್ರಾಕ್ಟ್ ಆಪುನೆ ಇರ್ನ ಎಂಟೈರ್ ಪರ್ಸ್ನಾಲಿಟಿ. ಐ ಥಿಂಕ್ ಇಟ್ ಈಸ್ ಅ ಪ್ಲಸ್ ಪಾಯಿಂಟ್ ಇರೆಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇರ್ನ ಹೈಟ್ ಏತ್ 5.7. ಓಕೆ ಗುಡ್. ಸ್ಟೇಜ್ಡ್ ಅವು ಮಸ್ತ್ ದೆರ್ತ್ ತೋಜುನ್ ಪಂಡ ಇರೆಗ್ ಈ ಕಾಸ್ಟ್ಯೂಮ್ ಆ್ಯಂಡ್ ದ ಹೋಲ್ ಅಟೈರ್ ಇಸ್ ಲುಕಿಂಗ್ ವೆರಿ ಗುಡ್ ಆನ್ ಯು. ಓಕೆ ಆ್ಯಂಡ್ ಪ್ರಾಪರ್ಟಿದ ಬಗ್ಗೆ ಪನೋಡು ಡೆಫಿನೆಟ್ ಬ್ಯೂಟಿಫುಲ್ ಆಯ್ನ ಪ್ರಾಪರ್ಟಿ ಇನ್ನ ಕೊರಿಯೋಗ್ರಫರ್ ಮಂದಿರ ಅದನ್ನ ಪುದರ್ದಾದೆ ಚರಣ್ ಸರ್. ಬಿಕಾಸ್ ಐ ಥಿಂಕ್ ಈ ತೆಲ್ಯ ಸ್ಪೇಸ್ ಇಲ್ಲ ಒಂಜಿ ಸೆಟಪ್ ಈತ್ ಬ್ಯೂಟಿಫುಲ್ ಆದಾರ ಮಂತಿನ ಕಂಗ್ರಾಟ್ಸ್ ಪನ್ಪೆ. ಆ್ಯಂಡ್ ಇನ್ನ ಡಾನ್ಸ್ದ ಬಗ್ಗೆ ಇರೋ ಕ್ಲಾಸಿಕಲ್ ಡಾನ್ಸರೇ ಅಂದ್ ಮ್ಯಾಮ್. ಓಕೆ ಲೈಕ್ ಇನ್ ಬಿಟ್ವೀನ್ ಗ್ಯಾಪ್ ಇತ್ತಂಡು ಬಟ್ ಓಕೆ ಕ್ಲಾಸಿಕಲ್ ಡಾನ್ಸ್. ಎಸ್ ಗೊತ್ತಾಂಡು ಇರ್ನ ಫೇಸ್ ಎಕ್ಸ್ಪ್ರೆಷನ್ ಬೊಕ ಇರ್ನ ಬಾಡಿ ಲ್ಯಾಂಗ್ವೇಜ್ಡು ಐ ಥಿಂಕ್ ವೆಸ್ಟರ್ನ್ ಫಾರ್ಮ್ ಕೆಲವೊಂಜಿ ಸ್ಟೆಪ್ಸ್ ಈ ಟ್ರೈ ಮಂತಾರೆ. ಐ ಥಿಂಕ್ ಐ ಟಿ ಇರು ಆತ್ ದೆ ವಾಸ್ ನೋ ಎನರ್ಜಿ ಆ್ಯಂಡ್ ಆ ನೀಟ್ನೆಸ್ ಇಜ್ಜಂಡು ಇರ್ನ ಕ್ಲಾಸಿಕಲ್ ಫಾರ್ಮ್ಡ್ ರೇತ್ ಶೋಕ್ಡ್ ಮಂತಾರೆ ಅವೇ ಇರ್ನ ವೆಸ್ಟರ್ನ್ ಫಾರ್ಮ್ಡ್ ಅವು ಇಜ್ಜಂಡು ಐ ಥಿಂಕ್ ಓಪನ್ ಅಪ್ ಅವ್ಡು ನನಲ ಇರು ಅವು ಬುಡ್ನ you've tried your best but I think you could do better in the encounter personally. Sure. Okay na. All the best. Thank you ma'am. Thank you. ಧನ್ಯವಾದಗಳು. ಯಾರಲ್ಲಿ
ಎಲ್ಟನ್ ಮಾಸ್ಕರೇನಸ್ ಅವರನ್ನ ಕರೆದುಕೊಂಡು ಬನ್ನಿ, ಹೇಳುವಂತ ವಿಚಾರ. ಹಾಯ್ ಪ್ರಿಯಾಂಕಾ. हेलो सर. ಹಾಯ್. ಸೊ ಫಸ್ಟ್ ಆಫ್ ಆಲ್ ಕೊರಿಯೋಗ್ರಫರ್ಗೆ ದ ಸೆಟಪ್, ದ ಡಿಸೈನ್ ಆಫ್ ದ ಹೋಲ್ ಆ್ಯಕ್ಟ್ is beautiful. Thank you sir. Okay. Adviti Pandilaka, you look very elegant is the right word, I think. Yeah. You look very elegant when you stand on stage, when to perform. Posture undate. So main plus point Indian dances nakalna, Indian in sense Indian form dances nakalna plus point pannaga, they stand upright every time. So that makes you look very elegant on stage. Okay. Yes sir. That's the plus point for you. Obviously, no doubt you look good in the outfit. Thank and you, the one sir. concern with the choreographer is I didn't like the choreography. Everything is nice. Like, you know, thought at death and presentation at death and costume at death. Like that, the steps given to you was very basic. Very basic. It's simple for me. When I say basic, it's very simple because you have that potential. I don't mind if you dance only Bharatnatyam or do Indian forms, I'm okay, but it should be a little upgrade version. Okay, I don't mind if you don't try any other forms also, but that should be 120%, not even 100%. Moolo inita performance, inita choreography, inka mast simple antojondittandu. So that's what I felt. ಪ್ರಾಬ್ಲಮ್ ಎನ್ನ ಸೈಡೇ ಆದಪ್ಪು ಸರ್ ಪಂಡ ಎಂಕ್ ಅರ್ನ ಸರ್ನ ಕ್ಲಾಸಿಗೆ ಪ್ರಾಕ್ಟೀಸಿಗೆ ಆತ ಪೋಯರ ಗಾಯ್ಜಿ ಎನ್ನ ವರ್ಕ್ ಲೈಕ್ ಸಿನ್ಸ್ ಐ ಆಮ್ ವರ್ಕಿಂಗ್ ಸೊ ಅಂಚಾದ No, that's okay. That's okay. See, again, that's yours and the choreographer's tuning. ಕರೆಕ್ಟ್ ಸರ್ ಕರೆಕ್ಟ್. Okay, but when I see choreography perspective, it for Correct. me choreographer. Yes, right? sir. Yes. That is you and him. ಕರೆಕ್ಟ್ ಸರ್. Okay. Correct. No, not to worry. The choreographer gla panandulle. Charan ate. ಚರಣ್ ಸರ್ Ullera. Anne. Okay, but Aregawad, Iregawad, it's nothing to do with Charan sir or you. It's the bond between the choreographer Yes, and the sir, contestant. yes. Okay, ee rate time korpare so Arega aat tare balipun. Because when I see it's directly to the choreographer, not for you. ಎಸ್ ಸರ್. ಅರ್ಥ ಅಂಡೆ ಎಂಕ್ ಗೊತ್ತಿ ಜೊತೆ ದಾದ ಅವನು ಅವ್ನು ನಿಜ. ಸೊ ದಟ್ಸ್ ದ ಥಿಂಗ್. ಓಕೆ, Correct, sir. ಎವ್ರಿಥಿಂಗ್ ವಾಸ್ ನೈಸ್. ಮೈ ಓನ್ಲಿ ಕನ್ಸರ್ನ್ ವಾಸ್ ದ ಕೊರಿಯೋಗ್ರಫಿ ವಾಸ್ ಸಿಂಪಲ್. ಓಕೆ. ಆಲ್ರೈಟ್, ಓಕೆ ಸರ್. ಆಲ್ ದ ಬೆಸ್ಟ್. Thank you, sir. ನಾಟ್ ಟು ವರಿ, ಬಟ್ Yes. ನೆಕ್ಸ್ಟ್ ಟೈಮ್ ಮೇಕ್ ಇಟ್ ಫಾರ್ ಇಟ್. ಎಸ್ ಶೋರ್ Okay? ಸರ್ ಶೋರ್. Thank you so much. Enkel multi luck gana enga Raja Shancha Bravarpun. So picking up from what Elton said, so beautiful, so elegant, just looking like a wow. This beautiful wow comments korre a third judge Pramod Alvasa, please. ಹಾಯ್ ಪ್ರಿಯಾಂಕಾ. ಹಲೋ ಸರ್. ಎಂಚಾಂಡಿರೇಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ. ಮಸ್ತ್ ಖುಷಿ ಅಂಟ್ ಸರ್. ಅವೇ ಯಾನ್ ಅಲ್ಪ ಬ್ಯಾಕ್ ಸ್ಟೇಜ್ದು ಕುಲ್ದಿಪ್ಪನಾಗ ಮಾತೆರೆಲ್ಲ ತಗೊಂಡಿತ್ತೆ ಮಾತು ತರಡ್ ಪೋಂದಿತ್ತೆ ಇಂಚ ಒಂಜೊಂಜಿ ಮಾತರ್ನ ಕ್ಯಾರೆಕ್ಟರ್ಸ್ ಲೈಕ್ ಐಟೊಂಜಿ ಸಿಮಿಲಾರಿಟಿ ಇಜ್ಜಿ ಯುನೀಕ್ ಆದ ಸೆಲೆಕ್ಟ್ ಮಲ್ದೇರು. ಸೊ ಎಂಕಾಂಡ್ ಓಕೆ ಯಾನ್ ಈ ಕ್ಯಾರೆಕ್ಟರ್ ಸೆಲೆಕ್ಟ್ ಮಲ್ದಿನಲ್ಲ ಎಡ್ಡಾಂಡ್ ಮಾತೆಲ್ಲ ಡಿಫ್ರೆಂಟ್ ಉಂಡು. ಸೊ ಓಲ್ಲ ರಿಪಿಟೇಷನ್ ಇಜ್ಜಿಂದ ಎಂಕ್ ಡೆಫಿನೆಟ್ಲಿ ಎಂಕ್ಲೆಗೆ ಈರೊಂಜ ಫಸ್ಟ್ ಎಂಟ್ರಿಡ್ ಎಂಕ್ಲೆಗೆ ಒಂಜಿ ಗೂಸ್ ಬಂಪ್ಸ್ ಬರ್ತದೆ. ಆತ್ ಶೋಕ್ ಎಂಟ್ರಿ ಮಾಡ್ತಾರೆ. Thank you, sir. ಆಲ್ಮೋಸ್ಟ್ ಇರು ಆ ಕ್ಯಾರೆಕ್ಟರ್ ಇರ್ತಾರೆ. ಆ ಲಾಸ್ಟ್ ಎಂಡಿಗೆ ಆ ಬಾಲ್ಯಂತ ಒಂಜಿ ಕಂಪ್ಲೀಟ್ ಒಂಜಿ ಮೂವಿದ ಮೂಡು ಇರ್ನ ಕೊರಿಯೋಗ್ರಾಫರ್ ಕ್ರಿಯೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸೊ ಅವು ಮಸ್ಟ್ ಒಂಜಿ ಪ್ರೆಸೆಂಟೇಬಲ್ ಇಟ್ನ ಕೊರಿಯೋಗ್ರಾಫರ್ ಡಪ್ಪಲ್ಲಿ ಒಂದು ಗ್ರ್ಯಾಂಡ್ ಫಿನಾಲೆ ಹತ್ತಿಂದ ನನ್ನ ಟೈಮ್ ಉಂಟು. ಆತು ಪ್ರಾಪ್ಸ್ ಆತು ಅವಳ ಪ್ರಾಪ್ಸ್ ಎತ್ತು ನೀಟ್ ಪ್ರಾಪ್ಸ್ ಬ್ಯಾಕ್ ಗ್ರೌಂಡ್ ಆವಡು ಮಸ್ಟ್ ಪ್ರಿಪೇರ್ ಮಲ್ತೇರೆ. LED ನಿಕ್ಲ ಪಿಕ್ಚರ್ಸ್ ಪೂರ ಆವಡು ದಾಡ ಎಲ್ಟನ್ ಸರ್ ಪಂಡರ ತದ್ವಿಕಾ ಮ್ಯಾಮ್ ಪಂಡೇರ್ ಐನ್ ಒಂಚೂರು ನಾನು ಒಂಚೂರು ಸೀರಿಯಸ್ ಆದ ಪಂಡರ್ ಇರೋ ಮಸ್ತ್ ಟೈಮ್ ಮಸ್ತ್ ಟೈಮ್ ಕೊರ್ರ ಆಯ್ಜಿಂದ ಇರ್ ಪಂಡರ್. ನೆಕ್ಸ್ಟ್ ಇರ್ ಒಂಜಿ ವೇಳೆ ಸಿಲೆಕ್ಟ್ ಅಂಡ ಕಂಪ್ಲೀಟ್ ಇರ್ನ ಟೈಮ್ ಇನ್ ಚರಣ್ ಸರ್ ಕೊರೋಡು. Yes, ಇರ್ನ sure, ಬೆಸ್ಟ್ ಡೆಫಿನೆಟ್ಲಿ ಆರ್ ದೆಪ್ಪೆ. ಖಂಡಿತ ಓಕೆನಾ? sir, ಖಂಡಿತ. ಇರ್ನ ಕೈಟುಂಡು. Yes, sir. ನೆಕ್ಸ್ಟ್ ಓಕೆ, ಆಲ್ ದ ಬೆಸ್ಟ್. ಗಾಡ್ ಥ್ಯಾಂಕ್ ಯು ಬ್ಲೆಸ್. ಸರ್. Thank you so much judges and wonderful Priyanka. So ಈ ಒಂಜಿ ಕ್ಯಾರೆಕ್ಟರ್ ಬತ್ತದು ಈತ ಪೋರ್ಲು ಡಾನ್ಸ್ ಪುರ ಮಲ್ತದು ಬಾಹುಬಲಿನ ಬಾಲೆನು ಒರಿಪಾದು ಪೂರ ಆಂಡ್ ಆ ಒರಿಪಾಯಿನ ಬಾಲೆ ಎತ್ತು ನೀರು ಮುರ್ಕುದು ಹೋತುನ ಅಂದು ಎಂಕಲ್ ಪಾತ್ರ ಸೇಫ್ ಆದವಳು ಕೊನೋದು ದೆತ್ತು ದೀತಾರತೆ ಓಕೆ ಕಿತ್ತೆ ನನ್ನ ಪಾಡ ಪಾಪ ಬಾಲೆ ನೀರು ಬೂರ್ದು ನಾನು. ಎನಿವೇಸ್ ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. Thank you so much. ಥ್ಯಾಂಕ್ಸ್. ಅಬ್ಬಬ್ಬಾ ಏನೆಲ್ಲ ಕ್ರಿಯೇಟಿವಿಟಿ ತಗೊಂಡು ಬರ್ತಾರ ಈ ಮಮ್ಮೀಸ್.
ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ಡಾನ್ಸ್ ಮಮ್ಮಿ ಡಾನ್ಸ್ ನಮ್ಮ ಟಿವಿಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಕ್ಯೂರಿಯಾಸಿಟಿ, ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ಬರುತ್ತೆ ಅಂತ ಥಿಂಕ್ ಮಾಡ್ತಾ ಇರಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ಬರ್ತೀವಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶೋ ನಮ್ಮ ಟಿವಿಯಲ್ಲಿ ಪ್ರಸ್ತುತಪಡಿಸುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7. ನಮ್ಮ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪವರ್ ಅನ್ನು ತುಂಬಿಸಿದವರು ಸಿಟಡೆಲ್ ಡೆವಲಪರ್ಸ್, ಶಶಿ ಡಿಟರ್ಜೆಂಟ್, ಹಾಗೆ ಸದ್ಗುರು ಗ್ರಾಮ್ ಫ್ಲವರ್ ಸೋಪ್. ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಎಲ್ಲ ಬಹಳ ಸ್ಮೂತ್ ಆಗಿರುತ್ತೆ. ಹಾಗೆ ಮಮ್ಮೀಸ್ಗೋಸ್ಕರ ಸ್ಪೆಷಲ್ ಆದಂಥ ಎಕ್ಸ್ಟ್ರಾ ಸಪೋರ್ಟ್ ಅನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮಗೆ ಸಹಕಾರವನ್ನು ನೀಡಿದವರು ಆಂಪಿಯರ್ ಸ್ಕೂಟರ್ಸ್, BA ಪ್ಲೈವುಡ್, ಮೆಕಾಯ್ ಅಪ್ಲಯನ್ಸಸ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಇಂದಿನ ಈ ವೇದಿಕೆಯಲ್ಲಿ ಮುಂದಿನ ಕಂಟೆಸ್ಟೆಂಟ್ ಅನ್ನು ಕರೆಯುವಂತಹ ಸಮಯ. ಮಮ್ಮೀಸಿಗೆ ಎಲ್ಲಿಂದ ಇನ್ಸ್ಪಿರೇಷನ್ ಬರುತ್ತೆ ನನಗೆ ಗೊತ್ತಿಲ್ಲ. ಕುಕ್ಕಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಇಷ್ಟು ವಿಚಾರವನ್ನು ಟಿವಿಯಿಂದ, ಯೂಟ್ಯೂಬಿಂದ, ಅದರಿಂದ ಇದರಿಂದ ಹುಡುಕಿ ಮಾಡುವಂಥ ಕ್ರಿಯೇಟಿವಿಟಿ ಮಮ್ಮೀಸಿಗಿರುತ್ತೆ. ಏನಾದರೂ ಮಕ್ಕಳ ಪ್ರಾಜೆಕ್ಟ್ ಅಂತ ಹೇಳಿದರೆ ಅದು ಇದು ಎಲ್ಲ ಸೇರಿಸ್ಕೊಂಡು ಮಕ್ಕಳಿಗಿಂತ ಜಾಸ್ತಿ ಕ್ರಿಯೇಟಿವಿಟಿಯನ್ನು ಹಾಕಿ ಮಾಡುವಂತಹ ಒಂದು ಕ್ರಿಯೇಟಿವಿಟಿ ಮಮ್ಮೀಸಲ್ಲಿರುತ್ತೆ. ಅದೇ ರೀತಿ ಕ್ಯಾರೆಕ್ಟರ್ ರೌಂಡ್ ಅಂತ ಹೇಳುವಾಗ ಸಿಂಪಲ್ ಆದಂಥ ಆ ಹೀರೋಯಿನ್ ಆ ಹೀರೋ ಎಲ್ಲ ತಗೊಳ್ಳೋ ಅಂತ ಹೇಳಿದ್ರೆ ಈ ಮಮ್ಮಿ ಬರ್ತಾ ಇದ್ದಾರೆ ಬಹಳ ವಿಭಿನ್ನವಾದಂತಹ ಒಂದು ಕ್ಯಾರೆಕ್ಟರಿಂದ ಇನ್ಸ್ಪೈರ್ ಆಗಿ. ರಾಘವ ಲಾರೆನ್ಸ್ ಅನ್ನುವಂಥವರು ಕಾಂಚನ ಮೂವಿಯಿಂದ ತುಂಬ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರಿಂದ ಇನ್ಸ್ಪಿರೇಷನ್ ಅನ್ನು ತಗೊಂಡು ಆ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ಲಿಕ್ಕೆ ಬರ್ತಾ ಇರೋರು ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್. ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಅವರ್ ನೆಕ್ಸ್ಟ್ ಕಂಟೆಸ್ಟೆಂಟ್ ದೀಕ್ಷಿತಾ ವಿತ್ ಅ ವಂಡರ್ಫುಲ್ ಟ್ವಿಸ್ಟ್ ಇನ್ ದ ಕ್ಯಾರೆಕ್ಟರ್. ಟೇಕ್ ಅ ಲುಕ್. ಈ ಪ್ಯಾಂಟು ಶರ್ಟ್ಗಿಂತ ಸೀರೆ ಬಳೆಗಳೇ ಎಷ್ಟು ಚೆನ್ನಾಗಿದೆ. ಏ ದಡ್ಡ, ಗಂಡಾಗ್ ಹುಟ್ಟಿ ಹೆಣ್ತರ ಆಡ್ತೀಯನೋ? ನಿನ್ನಂತವನ್ ಮನೇಲಿ ಇಟ್ಕೊಂಡ್ರೆ ನನ್ ಮರ್ಯಾದೆ ಬೀದಿ ಬರುತ್ತೆ. ನಡೆಯೋ ಮನೆಯಿಂದ ಹೊರಗೆ ಹೋಗಲ್ಲಿ. ಅಪ್ಪ ಬೇಡಪ್ಪ ಬೇಡ. ಅಯ್ಯೋ, ನನ್ನ ಮಗನ ಆಚೆ ಹಾಕ್ಬೇಡ್ರಿ. ಈ ಕತ್ಲೆಯಲ್ಲಿ ನನ್ನ ಕಂದ ಎಲ್ಲಿ ಹೋಗ್ತಾನೆ? ಎಲ್ ಬೇಕಾದ್ರೂ ಹೋಗಿ ಸಾಯ್ಲಿ. ನಡೆಯೋ ಇಲ್ಲಿಂದ. ಏ ಸರಿಯಾಗಿ ನೋಡು, ಅದ್ ಹುಡುಗಿ ಅಲ್ಲ ಹುಡುಗ. ಏ ನೀ ಹುಡುಗರ ಹುಡುಗಿಯ? ಹುಡುಗ. ಏ ಬುಲ್ಬುಲ್ ಬರ್ತೀಯಾನೆ? ಹೌದು, ಇನ್ನು ಈ ಕತ್ಲಲ್ಲಿ ನಾನಿರಕ್ಕಾಗಲ್ಲ. ನಾನು ನನ್ನಂತವ್ರು ಈ ಕತ್ಲೆಯಿಂದ ಬೆಳಕಿಗೆ ಬರಲೇಬೇಕು. ಹಾಗೆ ಮಾಡ್ತಾಳೆ ಈ ಕಾಂಚನ. ಬಾನೆತ್ತರಕ್ಕೆ ಹಾರಿಸ್ತಾಳೆ ನಮ್ಮವರ ಲಾಂಛನ. கொடியவ நின் கதைய முடிக்க கொலவளைய தேடி கடிக்க நாறு நாரா உடம்ப கிழிக்க நடு தெருவில் சதராடிக்க புழுவ போல நசுக்கி எறிய புளிச்சரத்தோ தெளிச்சு நடக்க துண்டு துண்டா நறுக்கி எடுக்க துள்ள வச்சு உசுர எடுக்க சந்ததிக்கே அதிர்ச்சி கொடுக்க சகல வித பதைகள் புரியவே வஞ்சின பொங்க விளையாட வர காஞ்சனா மரம் போல ஒரு சாய்க்க வர காஞ்சனா கிச்சிட குன்ன கிழிச்சறிய போறா கதற குன்னன் கதை முடிக்க போறா வந்துட்டா சூற காத்த போல வராடா. சதுக்கு போட்டு அடிக்க வராடா. ஆணு பெண்ணும் கலந்து வராடா. வஞ்சின பொங்க விளையாட வர காஞ்சனா வெட்டிய மரம் போல ஒரு சாய்க்க வர காஞ்சனா. மாலைகள் கழுத்தில் உருள கண்களை பார்த்தால எவனு மிரள அகல வேளையில் வேட்டைக்கு வரல அதிரி புதிரியாச்சு. அப்பளம் போலவே எதிரி நொறுங்க அங்கவும் இங்கவும் உடல் சென்றற எப்பவும் எங்கவும் காணாத ராட்சசி எதிரில் வந்தாச்சு. கும்பெரி முக்கனும் போது மனகனும் கண்ணாடி விரிய குட்டிய சார பாம்பு சுருட்ட பாம்பு வெள்ளிக்கோல் வரட நகரும் அவள பாம்பு மண்ணுளி பாம்பு பசு சாம்பல் தண்ணி பாம்பு குடி விரியனும் கட்டு விரியனும் கூடி
எழுந்து வராடா டே 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 உயிரெடுப்பேன் கதை முடிப்பேன் உயிரெடுப்பேன் கதை முடிப்பேன் கருவறுப்பேன் சூற காத்த போல வராடா சொடுக்கு போட்டு அடிக்க வராடா ஆணு பெண்ணும் கலந்து வராடா மண்ண பிரிச்சு மேக எழுந்து வராடா டே 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 வெஞ்சின பொங்க விளையாட வரா காஞ்சனா பத்திய மரம் போல ஒரு சாய்க்க வர காஞ்சனா சபத முட்டிக்கும் பறக்கும் வேடு உறக்கம் மணிக்கும் மணியில் மலையும் பறக்கும் மணியில் மூடி சிவக்கும் அத்தனை எலும்பும் நொறுங்கும் மணலும் மோசை அகிலம் திரும்பும் மொழிய உடனே மொழிகள் உடையும் ஒட்டிய உடல்கள் முழுதும் சிலரும் கட்டிய கயிறு அறுத்து முதிய கனவு காண வதைகள் நடக்கும் ಕಾಂಚನ ಮುಲೆ ಕಾಂಚನನ ದೀಕ್ಷಿತನ ಗೊತ್ತು ಜಂಚ ಧೈರ್ಯ ಕೊಂಚ ಪತ್ತೊನ್ನಿ ತುಳು ಬರ್ಪುಂಡೆ ಕಾಂಚನಾಗ ಬರುದಿಲ್ಲ ಕನ್ನಡನ ಅರ್ಥ ಆಗ್ತದೆ ನೀ ಸರಿ ಆದ್ರೆ ಅಲ್ಲ ಇನ್ನಿದು ಬೇಡ ಅಲ್ಲ ಕತ್ತಿ ತೆಗೆದು ಒಳ್ಳೆ ಈಚೆ ಬಿದ್ರೆ ಅಂತೇಳಿ ಹೆದರ್ಕೊಂಡು ಬಂದದ್ದು ಬಟ್ ಎನಿವೇಸ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ದೀಕ್ಷಿತಾ. ಥ್ಯಾಂಕ್ ಯು ಮ್ಯಾಮ್. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಅಲ್ಲಿ ಒಂದು ಕಂಟೆಸ್ಟೆಂಟ್ ಆಗಿ ಇವತ್ತು ಫಸ್ಟ್ ರೌಂಡ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ನೈಸ್ ಅಷ್ಟೇ ನೈಸ್ ನೈಸ್ ಅಷ್ಟೇ ಹೇಳಿದೆ ಮ್ಯಾಮ್ ಇಟ್ ವಾಸ್ ಸೋ ನೈಸ್, ಎಷ್ಟು ಖುಷಿ ಆಯ್ತು, ಹಾಗೆ ಎಂತ ಇಲ್ಲ, ಬಹಳ ಖುಷಿ ಆಯ್ತು. ನಾನು ಹೇಳಿದ್ನಲ್ಲ ನಿಜ ಮನಸ್ಸಿಂದ ಬರ್ಬೇಕು, ಮನಸ್ಸಿಂದ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಓಕೆ, ಅದಕ್ಕೆ ಹೆದರಿಸ್ಲಿಕ್ಕೆ ಅಂತಲೇ ಇದನ್ನು ತಗೊಂಡು ಬಂದಿದ್ದೆ ಅಲ್ವಾ? ಓಕೆ, ಎನಿವೇಸ್ ಈ ಒಂದು ಕಾನ್ಸೆಪ್ಟ್ ಅಥವಾ ಈ ಒಂದು ಕ್ಯಾರೆಕ್ಟರನ್ನು ಚೂಸ್ ಮಾಡಬೇಕಂತ ಯಾಕೆ ಅನ್ನಿಸ್ತು? ಯಾರು ಆದ್ರೂ ಸ್ಟೇಜಿಗೆ ಬರುವಾಗ ನಾನು ಚಂದ ಕಾಣಬೇಕು, ನನಗೆ ಹಾಗೆ ಹೇಳ್ಬೇಕು ಹೀಗೆ ಹೇಳ್ಬೇಕು, ಇಲ್ಲಿ ಚಂದ ಕಾಣಿದ್ಬಿಟ್ಟು ಅಯ್ಯೋ ಕೈಯಲ್ಲೆಲ್ಲ ರಕ್ತ ಬರ್ತಾ ಇದೆ, ಹಾ ನಿಜನಾ? ಯು ವಾಂಟ್ ಅ ಬ್ರೇಕ್? ಶೋ ಎಂತ ರಿಯಲಿಸ್ಟಿಕ್ ಮಾಡಬೇಕಿದ್ದು ಕೊರಿಯೋಗ್ರಾಫರ್ ಇದೆ ಈ ಏರಿಯಾ ಆತಲ್ಲ ರಿಯಲಿಸ್ಟಿಕ್ ನೆತ್ತೆರ್ ಬರತ್ತಿರ್ತೀವ ಅವಳೊಂದು ಬ್ರೇಕ್ ಬೇಕಾದ್ರೆ ಶೋ ಎಸ್ ಜಡ್ಜಸ್ just check on her na because she broke the actually ಎರಡೂ ಕೈಯಲ್ಲಿ ಗಾಯ ಆಗಿದೆ and it's bleeding. If you want we can take a first just check on that ದಪ್ಪನ ಆಯ್ತಾ ಟೈಲ್ ದ ಒಂಜಿ ಎಲ್ಲಿ ಪೀಸಸ್ ಉಪ್ಪು just check ಮನ್ಪ್ಲೆ ಕ್ರಾಸ್ ಚೆಕ್ ಟೀಮ್ ನೋಡ್ತೀರಾ? ರೈಟ್, ದಿಸ್ ಇಸ್ ದ ಪಾರ್ಟ್ ಆಫ್ ದ ಪರ್ಫಾರ್ಮೆನ್ಸ್. ಅದೆರಡೂ ಕೈ ಆ್ಯಕ್ಚುಲಿ ಹರ್ಟ್ ಆಗಿದೆ. ಈ ಕಾನ್ಸೆಪ್ಟ್ ಯಾರು ನಿಮ್ಮದೇ ಚಾಯ್ಸಾ ಕೊರಿಯೋಗ್ರಾಫರ್ಸ್ ಚಾಯ್ಸಾ? ಯಾವುದು? ಕೊರಿಯೋಗ್ರಾಫರ್. ಇದೆಲ್ಲ ಹೀಗೆಲ್ಲ ಮಾಡ್ಕೊಂಡ್ರೆ ಪರವಾಗಿಲ್ಲ, ನಿಮಗೆ ಚಂದ ಕಾಣ್ಬೇಕಂತೆಲ್ಲ ಇರಲಿಲ್ವಾ? ಇರಲಿಲ್ಲ. ನೀವು ಇನ್ನೂ ಸಹ ಕುಣಿತಾನೆ ಇದ್ದೀರಿ, ಒಂದು ಕಡೆ ನಿಲ್ಲಿ ಅಂತೆ. ಕಾಂಚನ ಬಿಟ್ಟಿದಲ್ಲ, ಹಾಂ ದೀಕ್ಷಿತ ಅಲ್ಲ? ಹಾಂ ಓಕೆ ಡನ್. ರೈಟ್, ಈ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಗೆ ಅನ್ನಿಸ್ತಾ ಇದೆ? ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆ, ಹೌ ಇಂಪಾರ್ಟೆಂಟ್ ಇಸ್ ಇಟ್ ಟು ಯು? I'm feeling really very happy. So I'm coming from Dharwad. ಧಾರವಾಡ ಪೇಡ ತರಲೇ ಇಲ್ಲ. ನೀವು ಜಡ್ಜಸ್ ಹತ್ರನೇ ಮಾತಾಡಿ, ನಾವು ಮಾತಾಡಿದ್ರೆ ಏರ್ಲ ವರ್ಣ ಎಂಕ್ಲೆ ದಾಲಿಜಿ ಮರಣಿಕೆಲ್ಲ ಫೋಟೋ ಪೋಸ್ಟರ್ ಅವು ಒಂದು ಗಾಡಿ ಪೂರ ಕಾಣಪೇರಿ ಎಂಕ್ಲೊಂದು ಈತ ಪಾತೆರ್ದು ಪುಗಾರ್ದು ಇಷ್ಟೆಲ್ಲ ಹೊಗಳ್ತೀವಿ, ಏನಾರು ಒಂದು ತರಬೇಕಲ್ಲ. ಬ್ಯಾಕ್ ಸ್ಟೇಜಲ್ಲಿ ನನಗೆ ಒಬ್ಳಿಗೆ ಕೊಡ್ತಿದ್ರು ಸಾಕಾಗ್ತಿತ್ತು. ನಮ್ಮ ಮಕ್ಕಳು ತೆಗೆದಿದ್ದೆ ಧಾರವಾಡ ಬೇಡ ಪಂಡ್ರೆ ಜಲ್ಪಡ್ದು ನಿಜತೆ ಅಲ್ಲೂ ಕೊಟ್ಟಿಲ್ಲ ಅಲ್ಲ? ಓಕೆ, ಪ್ಲೀಸ್ ಕ್ಯಾರಿ ಆನ್. ಧಾರವಾಡದಿಂದ ಬರ್ತಾ ಇದ್ದೀರಾ? ಹಾಂ, ಕಮಿಂಗ್ ಫ್ರಮ್ ಧಾರವಾಡ. ಸೊ ಐ ಹ್ಯಾವ್ 2 kids. ಅವ್ರದ್ದು I have left them back, exam itta, left them back and come. So I'm really very happy. Family support ಎಲ್ಲ ಇದೆ. ಸೊ ನೀವು ಮಾಡ್ತಾ ಮಾಡ್ತಾ ಎದುರು ಮುಟ್ಟ ಹೋಗಿ, ಅವ್ರು ಹಿಂದೆ ಮುಂದೆ ಹಿಂದೆ ಮುಂದೆ ಒಂದು ಚೌಕಟ್ಟುಂಟು ಅಷ್ಟೇ, ಅಲ್ಲಿ ಎದುರು ಬರೋದು ಸ್ಟಾಪ್ ಹೇಳಿದ್ದಾರೆ ಕೊರಿಯೋಗ್ರಾಫರ್, ಅಲ್ಲಿ ವಾಪಸ್ ಹೋಗೋದು. ಓಕೆ, ಸ್ಟಿಲ್ ಓಕೆನಾ? ರೈಟ್, ಇವತ್ತಿನ ಈ ಪರ್ಫಾರ್ಮೆನ್ಸ್ ಆದಮೇಲೆ ಹೇಗೆ ಅನ್ನಿಸ್ತಾ ಇದೆ? ಇದು ಕಷ್ಟ ಅಂತ ಅನಿಸುತ್ತಾ ಅಥವಾ ಮಾಡಿದ್ಮೇಲೆ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತಾ ಇದೆಯಾ? ಹೇಗೆ ಅನ್ನಿಸ್ತಾ ಇದೆ? ನೋ
ಖುಷಿ ಅನಿಸ್ತಾ ಇದೆ ಥ್ರಿಲ್ ಅಂತ ಹಾಗೆ ಅಂತ ಇಲ್ಲ, ಹಬ್ಬ ಆಯ್ತಲ್ಲ ಒಂದು ಅಂತ ಅಲ್ವಾ? ಹಾ, ಆಗ್ತಾ ಇದೆ. ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್, ಪರ್ಫಾರ್ಮೆನ್ಸ್ ಬಗ್ಗೆ ಜಡ್ಜಸ್ ಹೇಳ್ತಾರೆ. ಬಟ್ ವಿ ಆರ್ ವೆರಿ ಹ್ಯಾಪಿ. ಇವತ್ತಿನ ದಿವಸದಲ್ಲಿ ನಮ್ಮ ಟಿವಿಯಲ್ಲಿ ಆಗ್ತಾ ಇರುವ ಈ ಕಾರ್ಯಕ್ರಮ ನಾವು ಕರಾವಳಿ ಕರ್ನಾಟಕ ಅಥವಾ ದಕ್ಷಿಣ ಕನ್ನಡ ಉಡುಪಿ ಅಂತ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಇವತ್ತಿಗೆ ದಾವಣಗೆರೆ, ಬೆಳಗಾವಿ, ಚಿಕ್ಕಮಗಳೂರು, ಮಡಿಕೇರಿ ಎಲ್ಲೆಲ್ಲಿಂದ ಕಂಟೆಸ್ಟೆಂಟ್ಸ್ ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿ ಫೀಲ್ ವೆರಿ ನೈಸ್, ವೆರಿ ಪ್ರೌಡ್. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ಬೀಯಿಂಗ್ ಹಿಯರ್. ಜಡ್ಜಸ್ ಅವರ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಸೊ ವಿ ಸ್ಟಾರ್ಟ್ ವಿತ್ ದ ವೆರಿ ಬ್ಯೂಟಿಫುಲ್ ಅದ್ವಿತಿ ಶೆಟ್ಟಿ. ಹಾಯ್ ದೀಕ್ಷಿತಾ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಐ ಆಮ್ ಗುಡ್ ಮ್ಯಾಮ್. ಗುಡ್ಡಾ? ಎಸ್. ಲಾಸ್ಟ್ ಸೀಸನಲ್ಲೂ ಒಬ್ಬರು ಧಾರವಾಡ ಅವರಿದ್ದರು. ಧಾರವಾಡ ಪೇಡ ನನ್ನ ಫೇವ್ರೇಟ್ ಅಂತ ಹೇಳಿದೆ, ಆದರೂ ಒಂದು ಪೀಸು ತಂದು ಕೊಟ್ಟಿಲ್ಲ. ಈ ವರ್ಷ ಆದರೂ ಈ ಸೀಸನಲ್ಲಾದರೂ ನೀವಾದರೂ ತಂದು ಕೊಡಿ. ಶೂರ್ ಮ್ಯಾಮ್, ಐ ವಿಲ್ ಗೆಟ್ ಇಟ್ ಫಾರ್ ಯು, ಫಾರ್ ಆಲ್ ಆಫ್ ಯು. For you, ma'am, okay. All of you, correction undata. Full force ಬರ್ತೀನಿ. For all of you. ಸೌಜನ್ಯ ಅವರೇ, ನನಗೆ ಮತ್ತೆ ಎಲ್ಟನಿಗೆ ಧಾರವಾಡದ್ದು ಬೇಡ, ಒಬ್ಬರು ಗೋವಾದ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ, ಅಲ್ಲಿಂದ ಏನಾದರೂ ಗಿಫ್ಟ್ ಬಂದು ಸಾಕು. ಬೊಕ್ಕ ಪ್ಲೀಸ್ ಅದ್ವಿತಿ. ದೀಕ್ಷಿತಾ, ಜೋಕ್ಸ್ ಅಲ್ಲ, ನಿಜವಾಗ್ಲೂ ಧಾರವಾಡ ಪೇಡ ತಗೊಂಬನ್ನಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಥರ ರಿಸ್ಕ್ ತಗೊಂಡು ನೀವು ಮಾಡಿದ್ದೀರಾ ಫಸ್ಟ್ ಎಪಿಸೋಡಲ್ಲೇ, ಅದಕ್ಕೆ ನಾನು ನಿಮಗೆ ಕಮೆಂಡಬಲ್ ಹೇಳ್ತೀನಿ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆ್ಯಂಡ್ ವೆರಿ ಗುಡ್, ಅಟ್ಲೀಸ್ಟ್ ನೀವು ಈ ರಿಸ್ಕ್ನ ತಗೊಂಡ್ರಿ. ನನಗೆ ಗೊತ್ತಿಲ್ಲ ಇಫ್ ಯು ಹ್ಯಾವ್ ಅ ಡಾನ್ಸಿಂಗ್ ಬ್ಯಾಕ್ಗ್ರೌಂಡ್, ಅಂದರೆ ನೀವು ಡಾನ್ಸರ್ ಆಗಿದ್ರಾ ಅಂತ ನನಗೆ ಗೊತ್ತಿಲ್ಲ. ಇದ್ರೂ ಇಲ್ಲದೆ ಇದ್ರೂ ಈ ಥರ ರಿಸ್ಕ್ ತಗೊಂಡು ನೀವು ಮಾಡಿದ್ದು ಇಟ್ ಈಸ್ ಅ ವೆರಿ ಗುಡ್ ಥಿಂಗ್. ಓಕೆನಾ? ಆ್ಯಂಡ್ ನನಗೆ ಪರ್ಸ್ನಲಿ ಏನು ಅನಿಸ್ತು ಅಂದರೆ, ಐ ಥಿಂಕ್ ನನಗೆ ಐ ಮೀನ್ ಇಬ್ಬರು ಜಡ್ಜಸ್ ಹೇಳಿದ್ರು ಆಡಿಷನ್ ರೌಂಡಲ್ಲಿ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ಡಾನ್ಸ್ ಅಂತ. ನನಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಆ್ಯಕ್ಚುಲಿ, ಟು ಬಿ ವೆರಿ ಹಾನೆಸ್ಟ್. ಅದು ಒಂಚೂರು ನನಗೆ ಕಮ್ಮಿ ರೀಚ್ ಆಯಿತು, ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತು. ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ, ಬಿಕಾಸ್ ಗೊತ್ತಾಗುತ್ತೆ ನೀವು ಮಾಡೋ ವೇವ್ಸ್ ಆಗಲಿ ಆ ಸ್ಟೆಪ್ಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಮಿಡಲಲ್ಲಿ ನಿಮ್ಮ ಎನರ್ಜಿ ಲೋ ಆಗ್ತಾಯಿತ್ತು, ತುಂಬ ಬೇಸಿಕ್ ಆಗ್ತಿತ್ತು ಸ್ಟೆಪ್ಸ್. ಅದು ಬಿಟ್ಟರೆ ಐ ಥಿಂಕ್ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ. ಅಂದರೆ ನೆಕ್ಸ್ಟ್ ರೌಂಡ್ಗೆ ನೀವು ಸಿಲೆಕ್ಟ್ ಆದರೆ ನಿಮ್ಮಿಂದ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ. ಐ ವಾಂಟ್ ಯು ಟು ಡೂ ಯೋರ್ ಬೆಸ್ಟ್. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಗೋಯಿಂಗ್ ಟು ವೆಲ್ಟನ್ ಮಾಸ್ಕರೇನಸ್. ಹಾಯ್ ದೀಕ್ಷಿತಾ. ಹಾಯ್ ಸರ್. ಫಸ್ಟ್ ನೀವು ಬರುವಾಗನೇ ನಾನು ಅವ್ರಿಗೆ ಅಂದೆ ಆ್ಯಕ್ಚುಲಿ ಕಿ ಆಡಿಷನ್ ರೌಂಡ್ ಸೂಪರಾಗಿ ಮಾಡಿದ್ದಾಳೆ, ಸಖತ್ ಮಾಡಿದ್ದಾರೆ. ಐ ಆಮ್ ಹೋಪಿಂಗ್ ದಟ್ ಶಿ sustains that and go one step ahead panadu. But like Adviti said, energy allallo ero drop aitu. But the plus point was the ambience created was nice. Okay, one Kannada, sorry, full Kannada. ನೀವು ಆ ಕ್ಯಾರೆಕ್ಟ್ರಲ್ಲಿ ಇದ್ರಿ, that's your plus point. Like you were into the character. And I felt the initial dialogue could have been created acting wise more on the end. Like yakandre you carry forward the character very nicely, so that should be the uplift portion of the performance. So from there you should have, this is a choreographer point of view. Okay, next was one portion I liked, the kite akuna, like ನೀವು ಕೈಯಲ್ಲಿ ಹೊಡೆದ್ರಲ್ಲ ಟೈಲ್ಸ್ ಅನ್ನು ಬ್ರೇಕ್ ಮಾಡಿದ್ರಿ, the confidence was there in you. Okay, but after that sorry, I need to talk in English only, Kannada Tolu mix on. So I think after that part you went low, correct? After that, I think because of the pain or I don't know, after that part you were completely dropped. Then I felt bad. Then I told her also, no, the energy level went down. Okay? But all over the act was nice, good, not brilliant, excellent. But as Adviti said also, you have a long way to go. And I think less of rehearsals happens this. So give more time for rehearsals, okay? And come back again. Right? Yeah. God bless. All the best. ಥ್ಯಾಂಕ್ ಯು ಸೋ ಮಚ್. ನೀವು ನಾಡ್ದು ತರುವಂಥ ಧಾರವಾಡ ಪೇಡದಲ್ಲಿ ಎಲ್ಟನ್ ಅವರಿಗೆ ಅವರು
ಸ್ಪಷ್ಟವಾದ ಶುದ್ಧವಾದ ಕನ್ನಡದಲ್ಲಿ ಕಮೆಂಟ್ಸ್ ಕೊಟ್ಟರೆ ಮಾತ್ರ ಆ ಡಬ್ಬ ಅವ್ರಿಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸೆಷನ್ 100%. See, that time also I gave no in Kannada. Now I'm confused. Tulu, English, Kannada, what to say, I don't know. ಜೋಕ್ ಮಾಡ್ತೀನಿ. ನೀರು ವೈಟ್ ಭಾತನಲ್ಲಿ ರೈಸ್ ಯಾರು ಸೂಪರ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಗೋಯಿಂಗ್ ಟು ಪ್ರಮೋದ್ ಆಳ್ವಾ. ಹಾಯ್ ದೀಕ್ಷಿತಾ. Hi, sir. ಸೊ ದೀಕ್ಷಿತಾ ಅವರೇ, ಎಷ್ಟು ದಿವಸದ ಪ್ರಾಕ್ಟೀಸ್? I came 4-5 days before, sir. ಓಕೆ, ಸೊ ಆಲ್ರೆಡಿ ಅಂದರೆ ಒಂದು 4 days ಇದು ಪ್ರಾಕ್ಟೀಸ್ ಅಂತ ಯೋಚಿಸಬೇಕು. ಎಲ್ಟನ್ ಸರ್ ಹೇಳಿದಾಗೆ ನೆಕ್ಸ್ಟ್ ಟೈಮ್ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ನನಗೆ ಕೊರಿಯೋಗ್ರಫಿ ತುಂಬಾ ಇಷ್ಟ ಆಯಿತು. ತುಂಬ ಫ್ಲೋರಿಂಗ್ ಸ್ಟೆಪ್ ಹಾಕಿದ್ದಾರೆ. ಯೂಶಲಿ ಅಂಥ ಸ್ಟೆಪ್ಸನ್ನು ಕೆಲವು ಕೊರಿಯೋಗ್ರಾಫರ್ಸ್ನವ್ರು ರಿಸ್ಕ್ ತಗೊಳ್ಳೋದಿಲ್ಲ. ಅವರಿಗೆ ಕೊಟ್ಟಂಥ ಕಂಟೆಸ್ಟೆಂಟ್ ಹೇಗಿರ್ತಾರೆ ಅದರ ಮೇಲೆ ಕೊರಿಯೋಗ್ರಾಫರ್ ಮಾಡಿದ್ದಾರೆ. ಆದರೆ ಕೊರಿಯೋಗ್ರಾಫರ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಸ್ಟೇಜ್ ಯೂಸಸ್ ಆಗಲಿ ತುಂಬ ರಿಸ್ಕಿ ಸ್ಟೆಪ್ಪನ್ನು ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟ್ ಟೈಮ್ ನಿಮ್ಮ ಕೊರಿಯೋಗ್ರಾಫರಿಗೆ ನೀವು ಜಸ್ಟಿಸ್ ಮಾಡಬೇಕು. ಓಕೆನಾ? ಸೊ ಕಾನ್ಸೆಪ್ಟ್ ವೈಸ್ ತುಂಬಾ ಇಷ್ಟ ಆಯಿತು ನನಗೆ. ಒಂದು ಚಿಕ್ಕದು ಸ್ಟೋರಿ ಹೇಳ್ತೇನೆ. ಯಾಕೆಂದರೆ ಗಂಗೆ ಭೂಮಿಗೆ ಬರುವಾಗ ಅವಳು ಹೇಳ್ತಾಳಂತೆ, ನಾನು ಭೂಮಿಗೆ ಬರೋದಿಲ್ಲ, ಯಾಕೆಂದರೆ ನಾನು ಡೈರೆಕ್ಟಾಗಿ ಪಾತಾಳ ಲೋಕಕ್ಕೆ ಹೋಗ್ತೇನೆ, ನನ್ನನ್ನು ಪ್ರೊಟೆಕ್ಟ್ ಮಾಡೋರು ಯಾರಿಲ್ಲ ಅಂತ. ಆಗ ಶಿವ ಹೇಳ್ತಾನಂತೆ, ನೀನು ಹೆದರಬೇಡ, ನನ್ನ ಜಟೆಯಲ್ಲಿ ನಿನ್ನನ್ನು ಕಟ್ತೇನೆ, ಸೊ ನೀನು ಸೇಫ್ ಆಗಿರ್ತಿ, ಖಾಲಿ ಭೂಮಿಗೆ ನೀರು ಮಾತ್ರ ಬಿಡು ಅಂತ. ಸೊ ಗಂಗೆ ಎಗ್ರಿ ಆಗ್ತಾಳೆ, ಶಿವನ ತಲೆಯಲ್ಲಿ ಕೂತ್ಕೊಳ್ತಾರೆ. ಅಷ್ಟರಲ್ಲಿ ಪಾರ್ವತಿ ಬರ್ತಾಳೆ, ದಾಕ್ಷಾಯಿಣಿ. ಅವಳಿಗೆ ಜಲಸ್ ಫೀಲ್ ಆಗುತ್ತೆ. ನಾನು ಒಬ್ಬಳು ನಿನ್ನ ಲೈಫಲ್ಲಿರುವಾಗ ನೀನು ಇನ್ನೊಂದು ಹುಡುಗಿಗೆ ಹೇಗೆ ಪ್ಲೇಸ್ ಕೊಟ್ಟು ನಿನ್ನ ಬಾಡಿಯಲ್ಲಿ ಅಂತ. ಶಿವ ಹೇಳ್ತಾನಂತೆ, ನಾನು ಕೇವಲ ಅವಳಿಗೆ ತಲೆಯಲ್ಲಿ ಪ್ಲೇಸ್ ಕೊಟ್ಟೆ, ನಿಮಗೆ ಹಾಫ್ ಬಾಡಿ ಕೊಡ್ತೇನೆ ಅಂತೇಳಿ ಹಾಫ್ ಬಾಡಿಯಲ್ಲಿ ಪಾರ್ವತಿಯನ್ನು ಕುತ್ಕೊಳಿಸ್ತಾನಂತೆ. ಅಲ್ಲಿಂದ ಅರ್ಧನಾರೀಶ್ವರಂದು ಕಾನ್ಸೆಪ್ಟ್ ಬರ್ತದೆ. ಆಗ ಪಾರ್ವತಿ ಹೇಳ್ತಾಳಂತೆ, ನನಗೆ ಅರ್ಧ ಬಾಡಿ ಕೊಟ್ಟಿದ್ದು ಸರಿ, ಆದರೆ ಇದರಲ್ಲಿ ಏನು ಯೂಸ್ ಅಂತ. ಸೊ ನನ್ನ ಈ ರೂಪವನ್ನು ಯಾರು ವರ್ಷಿಪ್ ಮಾಡ್ತಾರೆ, ಅರ್ಧನಾರೀಶ್ವರ, ಇದರ ಸಂತಾನ ಮಂಗಳಮುಖಿಯಾಗಿ ಮುಂದುವರಿಲಿ. ಅಂದರೆ ಮಂಗಳಮುಖಿ ಅಂದರೆ ಅವಳಿಗೆ ಒಂದು ಮೇಲಿದ್ದು ಒಂದು ಶಕ್ತಿ ಇರುತ್ತೆ. ನೀವು ಟ್ರಾನ್ಸ್ಜೆಂಡರ್, ಅವಳಿಗೆ ಲೌಡ್ ಇರ್ತಾರೆ. ಈಗ ನೀವು ಹೇಗೆ ಕೈಯಲ್ಲಿ ಹೊಡೆದು ಇದು ಡಿಸ್ಟ್ರಾಯ್ ಎಲ್ಲ ಮಾಡಿದ್ರಿ, ಆ ರೂಪ ಇರುತ್ತೆ. ಶಿ ವಿಲ್ ಬಿ ವೆರಿ ಲೌಡ್. ಅಷ್ಟೇ ಫೀಮೇಲಿದ್ದು ಗ್ರೇಸನ್ನು ಕೂಡ ಇರುತ್ತೆ. ಇದು ಎರಡನ್ನು ನಿಮ್ಮ ಕಾನ್ಸೆಪ್ಟಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕಿತ್ತು. ಸೊ ಐ ಆಮ್ ವೆರಿ ಗುಡ್. ಐ ಆಮ್ ಇನ್ಸ್ಪೈರ್ಡ್. ನನಗೆ ತುಂಬಾ ಇಷ್ಟ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್. ಕೊರಿಯೋಗ್ರಾಫರ್ ಹೇಳಿದಂಥ ಕಾನ್ಸೆಪ್ಟನ್ನು ಇನ್ನು ನೀವು ಪರ್ಫೆಕ್ಟಾಗಿ ಮಾಡಬೇಕು. ಓಕೆನಾ? ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡಬೇಕು. ಓಕೆ, ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್. Thank you, sir. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್. ಥ್ಯಾಂಕ್ ಯು ಜಡ್ಜಸ್. ಆಲ್ ರೈಟ್, ಕಮೆಂಟ್ಸ್ ಕೇಳಿ ಆಗಿದೆ. ಆಲ್ 3 ಹ್ಯಾಪಿ? ಸ್ವಲ್ಪ ನಗಾಡಿ. ಆಲ್ ರೈಟ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಸೊ ಏನಾಗುತ್ತೆ ನೋಡೋಣ. ನಿಮ್ಮ ಫಸ್ಟ್ ಏಡನ್ನು ಇಮಿಡಿಯೇಟ್ನಾಗಿ ಮಾಡ್ಕೊಳ್ಳಿ. ಧಾರವಾಡ ವಾಪಸ್ ಹೋಗೋದು ಹೇಗೆ ನೀವು? ಬಸ್ಸಲ್ಲ, ಗಾಡಿಲ್ಲ? ಬಸ್ಸಲ್ಲಿ. ಇನ್ನೊಂದು ಟಿಕೆಟ್ ತಗೊಳ್ಬೇಕಾಗುತ್ತೆ, ನಿಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ ಇವರನ್ನು ಜೋಪಾನವಾಗಿ ಕರ್ಕೊಂಡು ಹೋಗಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Thank you, ma'am. Thank you. नजर जो तेरी लागी मैं दीवानी हो गई, दीवानी हाँ दीवानी दीवानी हो गई। मशहूर मेरे इश्क की कहानी हो गई, जो जग ने न मानी तो मैंने भी ठानी, कहा थी न देखो कहाँ चली आई। कहते हैं ये दीवानी मस्तानी
Refined Sunflower Oil, Dance Mummy Dance Season 7, ಪವರ್ಡ್ ಬೈ ಶಶಿ ಡಿಟರ್ಜೆಂಟ್, ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಸದ್ಗುರು ಗ್ರಾಮ್ ಫ್ಲವರ್ ಸೋಪ್. ಇದರ ಜೊತೆಗೆ ನಮಗೆ ಸಹಕರಿಸಿದಂಥ ಎಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನಷ್ಟು ಮಮ್ಮೀಸ್ ಇನ್ನಷ್ಟು ಕ್ರಿಯೇಟಿವ್ ಆಗಿ ಹೊಸ ಹೊಸ ಕ್ಯಾರೆಕ್ಟರ್ಸ್ನೊಂದಿಗೆ ಡ್ಯಾನ್ಸ್ ಮಾಡಲಿಕ್ಕೆ ನಮ್ಮ ಜೊತೆ ಬರ್ತಾರೆ, ಆದರೆ ಮುಂದಿನ ಸಂಚಿಕೆಯಲ್ಲಿ. ಸೊ ನೋಡ್ತಾ ಇರಿ ನಮ್ಮ ಟಿವಿ, ಕಾಯ್ತಾ ಇರಿ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7. This program is brought to you by Sun Premium Refined Sunflower Oil, powered by Shashi Soap, Shashi Iddalli Koleya Mateli, Citadel Developers, Sadguru Ayurveda, Gram Flower Soap, co-sponsored by